ವಿದ್ಯುತ್ ವಿತರಣಾ ಜಾಲಗಳ ಸುಧಾರಣೆ ಯಾವಾಗ? ಗುತ್ತಿಗೆದಾರರ ಸಮಸ್ಯೆಗೆ ಪರಿಹಾರ ಸಿಗಲ್ವಾ? ಮನವಿ ಮಾಡಿದ್ರೂ ಕಣ್ಮುಚ್ಚಿ ಕುಳಿತಿದೆಯಾ ಸರ್ಕಾರ? ಇದೇ ಹೊತ್ತಿನ ವಿಶೇಷ ಕೆಪಿಟಿಸಿಎಲ್ ಗೋಳು. ನಾನು ಲೋಕೇಶ್ ಹಾಲಹಳ್ಳಿ. ಕೆಪಿಟಿಸಿಎಲ್ ಮತ್ತು ಮೆಸ್ಕಾಂ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ, ಗುತ್ತಿಗೆದಾರರು ಮತ್ತು ಗ್ರಾಹಕರಿಗೆ ಇದರಿಂದ ಈ ಸಮಸ್ಯೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತಾ ಇದೆ? ಮುಖ್ಯವಾಗಿ ರಾಜ್ಯಾದ್ಯಂತ ಇಂತಹ ಒಂದು ವಿಚಾರ ಈಗಾಗಲೇ ಎದುರಾಗಿರ್ತಹ ಹಿನ್ನೆಲೆಯಲ್ಲಿ ಉಡುಪಿಯ ಭಾಗದಲ್ಲಿ, ಮುಖ್ಯವಾಗಿ ಉಡುಪಿ ಜಿಲ್ಲೆಯಾದ್ಯಂತ ಈ ಸಮಸ್ಯೆ ಎಷ್ಟರ ಮಟ್ಟಿಗೆ ತಲೆ ಎತ್ಕೊಂಡಿದೆ, ಹಾಗೆ ಈ ಭಾಗದಲ್ಲಿ ಜನರು, ಸಾರ್ವಜನಿಕರು ಇದನ್ನು ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಸರ್ಕಾರಕ್ಕೆ ಇವರು ಮನವಿಯನ್ನ ಮಾಡಿದ್ರು ಕೂಡ ಯಾಕೆ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಅನ್ನೋದ್ರ ಕುರಿತಾಗಿ ಕೂಲಂಕುಷವಾಗಿ ಇವತ್ತು ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತು ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋಗೆ ಜಾಯ್ನ್ ಆಗಿದ್ದಾರೆ ಉಡುಪಿ ಜಿಲ್ಲಾ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ನಾಗರಾಜ್ ರಾವ್ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮತ್ತು ಉಡುಪಿ ಜಿಲ್ಲಾ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾದಂತಹ ಆಲ್ಫೋನ್ಸ್ ಕೆ ಆಳ್ವಾರ್ ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ಮೊದಲಿಗೆ ನಾಗರಾಜ್ ರಾವ್ ಅವರ ಹತ್ರ ಬರ್ತೇನೆ. ಮುಖ್ಯವಾಗಿ ಇಂತಹ ಸಮಸ್ಯೆಗಳು ಎದುರಾದಾಗ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಉಡುಪಿ ಜಿಲ್ಲೆಯಲ್ಲಿ ನಾವು ಗಮನಿಸಬಹುದಾಗಿರೋ ಅಂಶ ಅಂದರೆ ಈ ಕೆಪಿಟಿಸಿಎಲ್ ಮತ್ತು ಮೆಸ್ಕಾಂ ಇಲಾಖೆಗಳಿಂದ, ಇಲಾಖೆಯ ಪರವಾಗಿ ಈ ಗುತ್ತಿಗೆದಾರರಿಗೆ ಮತ್ತು ಗ್ರಾಹಕರಿಗೆ ಆಗ್ತಾ ಇರತಕ್ಕಂತಹ ಪ್ರಮುಖವಾದ ಸಮಸ್ಯೆಗಳೇನೇನಾಗಿದೆ? ಈಗ ಕೆಪಿಟಿಸಿಎಲ್ ಎಂಬುದು ವಿತರಣಾ ಜಾಲವನ್ನು 110 KVA ವಿದ್ಯುತ್ ವಿತರಣಾ ಜಾಲವನ್ನು ಅವರು ಪೂರೈಸ್ತಾ ಇರ್ತಾರೆ. ಅವರಿಂದ ಸ್ಟೇಷನ್ಗಳು ಮಾಡ್ತಾ ಇರ್ತಾರೆ. ಅವರಿಂದ 33 KV ಸ್ಟೇಷನ್ ಮೆಸ್ಕಾಂನವರು ಮಾಡ್ತಾ ಇರ್ತಾರೆ. ಕೆಪಿಟಿಸಿಎಲ್ನ ಬಂದ ವಿದ್ಯುತ್ತನ್ನು ಇವರು ರಿಸೀವ್ ಮಾಡಿ ಅದನ್ನು ಗ್ರಾಹಕರಿಗೆ ತಲುಪಿಸೋ ಯೋಜನೆಯನ್ನು ಮೆಸ್ಕಾಂನವರು ಮಾಡ್ತಾ ಇರ್ತಾರೆ. ಈ ವಿತರಣಾ ಜಾಲದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ನಾವು ಕೇವಲ ಮೆಸ್ಕಾಮನ್ನು ಮಾತ್ರ ದೂರ್ತೇವೆ. ಇಲ್ಲಿ ನಿಜವಾಗಿ ಕೆಪಿಟಿಸಿಎಲ್ ಕೂಡ ಕೆಲವೊಂದು ತೊಂದರೆಗಳನ್ನು ನಮಗೆ ಕೊಡ್ತಾರೆ. ಅಲ್ಲಿ ಕರೆಂಟ್ ತೆಗೆದ ಕೂಡಲೇ ಮೆಸ್ಕಾಂನವ್ರಿಗೆ ಏನು ಮಾಡೋಕ್ಕಾಗಲ್ಲ, ಇಮಿಡಿಯೇಟ್ ಮೆಸ್ಕಾಂನವರು ಗ್ರಾಹಕರಿಗೆ ಕರೆಂಟ್ ಕಟ್ ಆಗುತ್ತೆ ಅದು. ಸೊ ಆದ್ದರಿಂದ ಎರಡೂ ಸಂಸ್ಥೆ ನಿರಂತರವಾಗಿ ಹೊಂದಾಣಿಕೆಯಲ್ಲಿದ್ದರೆ ಮಾತ್ರ ಇದು ನಿರಂತರ ವಿದ್ಯುತ್ ಜೋಡಣೆ ಮಾಡಲಿಕ್ಕೆ ಸಾಧ್ಯವಿದೆ. ಅದನ್ನ ನಮ್ಮ ಗ್ರಾಹಕರಿಗೆ ಇದು ಸಮಸ್ಯೆಗಳು ಗೊತ್ತಿಲ್ಲ. ಈಗಿನ ಇದರಲ್ಲಿ ಕೇವಲ ಲೈನ್ಮ್ಯಾನ್ಗಳಿಗೆ ಮತ್ತು ಸೆಕ್ಷನ್ ಆಫೀಸರ್ಗಳಿಗೆ ಮತ್ತು AWಗಳಿಗೆ ಬೈಯುವಂಥ ವ್ಯವಸ್ಥೆ ಮಾತ್ರ ಇದೆ ವಿನಃ ಹೈಯರ್ ಆಫೀಸರ್ಗಳ ಈ ಸಮಸ್ಯೆಗಳನ್ನು ಯಾವ ಜನಪ್ರತಿನಿಧಿಗಳು ಎತ್ತುವುದಿಲ್ಲ. ಅದನ್ನು ಯಾರಿಗೂ ಜನರಿಗೆ ತಿಳಿಸುವುದೇ ಇಲ್ಲ, ಜನರಿಗೆ ಗೊತ್ತೇ ಇಲ್ಲ, ಇದರ ಬಗ್ಗೆ ಎಜುಕೇಷನೇ ಇಲ್ಲ. ಕೇವಲ ಮೆಸ್ಕಾಂ ಸ್ಥಳೀಯರಿಗೆ ಯಾರು ಸಿಗ್ತಾರೆ ಅವರಿಗೆ ಬೈಯುವಂಥ ವ್ಯವಸ್ಥೆ ಇದೆ ಇಲ್ಲಿ. ಹಾಗಾದರೆ ಅವರಿಗೆ ಮಾಹಿತಿ ಕೊರತೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ. ಹಾಗಾದರೆ ಯಾವೆಲ್ಲ ಮಾಹಿತಿಗಳ ಕೊರತೆ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾರ್ವಜನಿಕ ವಲಯದಲ್ಲಿ ತಾವು ಯಾವ ರೀತಿ ಮಾಹಿತಿಗಳನ್ನು ಕೊಡ್ತೀರಾ ಅವರಿಗೆ? ನಾವು ಮೆಸ್ಕಾಂ ಇಲಾಖೆಯ ಕೆಲವು ಸುಧಾರಣೆಗಳಿಗೆ ನಾವು ಹಲವಾರು ಬಾರಿ ನಾವು ಜನಪ್ರತಿನಿಧಿಗಳ ಜೊತೆ ಕೂಡ ಡಿಸ್ಕಷನ್ ಮಾಡಿದ್ದೇವೆ, ಅಧಿಕಾರಿಗಳಿಗೆ ಕೂಡ ಹೇಳಿದ್ದೇವೆ. ಗ್ರಾಹಕರಿಗೆ ನಿರಂತರ ಸೇವೆ ಕೊಡಬೇಕಾದ್ರೆ, ಅನಿಯಮಿತ ಕಟ್ಟಾಗದೆ ಕೊಡಬೇಕಾದ್ರೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಬೇಕು. ಮುಖ್ಯವಾಗಿ ಬೇಕಾಗಿರುವಂಥ ಸ್ಟೇಷನ್ಗಳು. ಯಾಕಂದರೆ ಒಂದು ವಿತರಣೆಯ ಉದಾಹರಣೆಗೆ ನೀವು ಕಾಪು ಅಲ್ಲಿ ತಗೊಳ್ಳಿ ಭಾಗವನ್ನು, ಕಾಪು ತಾಲೂಕು ಮಾಡಿದ್ದಾರೆ ಈಗ. ಅಲ್ಲಿಗೆ ಸಪ್ಲೈ ಬರಬೇಕಾದ್ರೆ ಸಬ್ಸ್ಟೇಷನಿಂದ ಒಂದು ನಮಗೆ ಪಾಂಬೂರಿಂದ ಬರಬೇಕು, ಅಥವಾ ಮಣಿಪಾಲದಿಂದ ಬರಬೇಕು, ಅಥವಾ ನಂದಿಕೂರಿಂದ ಬರಬೇಕು. ಇಲ್ಲಿ ಎಂಡ್ ಬರುವಾಗ 10-15-20 ಕಿಲೋಮೀಟರ್ ದೂರದಲ್ಲಿ ಎಂಡ್ ಬರುವಾಗ ಇಲ್ಲಿ ಮಿಡ್ಲಲ್ಲಿ ಬರುವಂಥ ಕೆಲವೊಂದು ಆಫೀಸರ್ಗಳಿವೆ, ಸೆಕ್ಷನ್ ಆಫೀಸರ್ಗಳಿವೆ. ಅಲ್ಲೆಲ್ಲ ಈ ವಿತರಣಾ ಜಾಲದಲ್ಲಿ ಮರ ಬೀಳುವಂಥದ್ದು, ಕೆಲವೊಂದು ಅಪಘಾತ ಸಂಭವಿಸುವಂಥ ಇದೆ. ಅಲ್ಲಿ ಸಂಭವಿಸಿದ್ರು ಕೂಡ ಈ ಕೊನೆಯಲ್ಲಿ ಇರುವಂಥವರಿಗೆ ಕರೆಂಟ್ ಇಲ್ಲ. ಸೊ ಅಲ್ಲಿ ಕರೆಂಟ್ ಶೆಡೌನ್ ತಗೊಂಡ್ರೆ ಇಲ್ಲಿ ಕೊನೆಯಲ್ಲಿ ಕಾಪಿನಲ್ಲಿ ಕರೆಂಟ್ ಇಲ್ಲ. ಇದೊಂದು ಸಮಸ್ಯೆ, ದೊಡ್ಡ ಗೋಳು. ನಾವು ನಮಗೆ ಸಮೀಪ ವ್ಯಕ್ತಿ ಯಾರು ಇರ್ತಾರೆ ಆ ಸೆಕ್ಷನ್ ಆಫೀಸರ್ ಸಿಕ್ಕಾಪಟ್ಟೆ ಬೈತೇವೆ. ಇದು ನಡೀತಾ ಬರ್ತದೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಕಾಪು ಪರಿಸರದಲ್ಲಿ 33 KV ಲೈನ್ ಬಂದುಬಿಟ್ರೆ 33 KV ಯಾವುದು ಶೆಡೌನ್ ಸಿಗೋದಿಲ್ಲ. ಅದಕ್ಕೆ ಪೇಪರ್ ನೋಟಿಫಿಕೇಶನ್ ಆಗಬೇಕು. ಕೆಲವೊಂದು ಸಮಸ್ಯೆಗಳಿದೆ, ಅದಕ್ಕೆ ಯಾರು ಕೊಡೋದಿಲ್ಲ. ಅದಕ್ಕೆ ಬೇರೆ ಕಾರಿಡಾರೆಲ್ಲ ಬರ್ತದೆ, ಆವಾಗ ಸ್ವಲ್ಪ ಸುಧಾರಣೆ ಆಗುತ್ತೆ. ಒಂದು ಸ್ಟೇಷನ್ ಕಾಪು ಪರಿಸರದಲ್ಲಿ ನಿಯರೆಸ್ಟ್ ಪಾಂಗಳ ಆಗಿರ್ಬೋದು ಅಥವಾ ದಂಡತೀರ್ಥ ಆಗ್ಬೋದು, ಆ ನಿಯರೆಸ್ಟ್ ಪರಿಸರದಲ್ಲಿ ಒಂದು 50 ಸೆನ್ಸ್ ಮಿನಿಮಮ್ ಬೇಕು ಒಂದು 33 KV ಸ್ಟೇಷನ್ ಮಾಡಬೇಕಾದ್ರೆ. ಅಷ್ಟನ್ನು ಸರ್ಕಾರ ಒದಗಿಸಿ ಕೊಟ್ಟರೆ ಅಲ್ಲಿ ಒಂದು ಸ್ಟೇಷನ್ ಮಾಡಿದರೆ ಈ ಸುಧಾರಣೆಯು ಇಂಪ್ರೂವ್ಮೆಂಟ್ ಆಗುತ್ತೆ. ಆವಾಗ ನಿಮಗೆ ಕರೆಂಟ್ ಹೋಗುವ ಪರಿಸ್ಥಿತಿ, ಎಲ್ಲಾದರೂ ಸಮಸ್ಯೆ ಸಣ್ಣ ಪುಟ್ಟ ಒಂದೊಂದು ಭಾಗದಲ್ಲಿ ಮಾತ್ರ ತೆಗಿತಾರೆ, ಇದು ಎಂಟೈರ್ ಹೋಗಿಬಿಡ್ತದೆ. ಈಗ ನಮ್ಮ ಪಾಂಬೂರು ಸ್ಟೇಷನ್ ಬರುವಂಥ ವೈರಿಗೆ ಏನಾದರೂ ತುಂಡು ಬಿದ್ದರೆ ಕಾಪಿಗೆ ಕರೆಂಟ್ ಇಲ್ಲ, ಇಂಥ ಪರಿಸ್ಥಿತಿ ಇದು ಜಿಲ್ಲೆಯಾದ್ಯಂತ ಇದೆ. ಇದಕ್ಕೆ ನಾನು ಹೇಳ್ತಾ ಇರೋದು, ಬೆಳಪಲ್ಲಿ ಆಲ್ರೆಡಿ ನಾವು 5 ವರ್ಷದ ಹಿಂದೆ
ಮನವಿ ಮಾಡಿ 110 kV ಸ್ಟೇಷನ್ ಮಾಡಬೇಕು ಅಂತ ಪ್ರಪೋಸಲ್ ಹೋಗಿ ಒಮ್ಮೆ ಸ್ಯಾಂಕ್ಷನ್ ಆಗಿ ಟೆಂಡರ್ ಕೂಡ ಕಾಲ್ ಫಾರ್ ಮಾಡಿದರು. ಅದನ್ನು ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳಂತ ಹೇಳ್ಬೋದು ಫಾಲೋಅಪ್ ಮಾಡಲಿಲ್ಲ. 5 ವರ್ಷದಿಂದ ಹಾಗೆ ನನಗೆ ಯಾಕೆ ಟೆಂಡರ್ ಯಾರು ಆಗ್ತಾ ಇಲ್ಲ, ರೇಟ್ ಕಡಿಮೆ ಇರ್ಬೋದು ಗುತ್ತಿಗೆದಾರರಿಗೆ, ಅದರಿಂದ ಇಚ್ಛಾಶಕ್ತಿ ಕೊರತೆ ಇದೆ, ಕಾಂಟ್ರಾಕ್ಟ್ ಬೇಡ ಅಂತ ಬಿಡ್ತಾನೆ. ಈಗ 10,000 ರೂಪಾಯಿ ಆಗುವಂಥದ್ದನ್ನೇ ಇವರು 8,000 ಹೇಳಿದ್ರೆ 10,000 ನನಗೆ ಖರ್ಚಿದೆ ನನಗೆ ಬೇಡ ಅಂತ ಬಿಡ್ತಾನೆ ನಾವು. ಇಂಥ ಸಮಸ್ಯೆಯಲ್ಲಿ ಟೆಂಡರ್ ಕಾಲ್ ಫಾರ್ ಮಾಡಿ ಯಾರು ಬರಲಿಲ್ಲ. ಸೊ ಅದು ಬರುವಂಥ ವ್ಯವಸ್ಥೆಯನ್ನು ಗುತ್ತಿಗೆದಾರ ಎಂಕರೇಜ್ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು, KPTC ಅವರು ಮಾಡಬೇಕು, ಮಾಡಿಲ್ಲ. ಇವತ್ತಿಗೂ ಹಾಗೆ ನೆನೆ ಗುತ್ತಿಗೆ ಬಿದ್ದಿದೆ. ಅದು ಆದರೆ ಕಾಪಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಅದರ ಜೊತೆ ಈ ಮಲ್ಪೆ ಸ್ಟೇಷನ್ ನೋಡಿ 6-7 ವರ್ಷದಿಂದ ಅದು ಕುಂಟು ತಾಸು ಆಗ್ತಾ ಇದೆ. ಯಾರಾದರೂ ದೂರದ ಗುತ್ತಿಗೆದಾರರಿಗೆ ಕೊಡ್ತಾರೆ. ನಮ್ಮ ಸಮಸ್ಯೆನೂ ಇದೆ. ಗುತ್ತಿಗೆದಾರೇ ಸ್ಥಳೀಯ ಗುತ್ತಿಗೆದಾರರಿಗೆ ಎಲ್ಲ ಈ ಕೆಲವೊಂದು ಅವರದ್ದು ಕೊರಿಸ್ ಹಾಕಿರ್ತಾರೆ, ಅದು ಬೇಕು ಇದು ಬೇಕು, ಎಲಿಜಿಬಿಲಿಟಿ ಇಲ್ಲ. ಅದಕ್ಕೆ ಟೆಂಡರ್ ಹಾಕುವಾಗ ಯಾರು ದೂರದ ಒರಿಸದವರಿಗೆ ಎಲ್ಲ ಹಾಕಿಬಿಡ್ತಾರೆ. ಹಾಕಿದರೆ ಅವನಿಗೆ ಇಲ್ಲಿಯ ಲೇಬರ್ ಗೊತ್ತೇ, ಉಡುಪಿ ಜಿಲ್ಲೆಯ ಚೌಕಟ್ಟೇ ಬೇರೆ. ಉಡುಪಿ ಜಿಲ್ಲೆಯ ಲೇಬರ್ ನಿಮಗೆ ಯಾವ ಜಿಲ್ಲೆಗೆ ಹೋದರೂ ಸಿಗೋದಿಲ್ಲ. ಉಡುಪಿಯ ಇಲ್ಲಿ ಮಿನಿ ದುಬಾಯ್ ಅಂತ ಹೇಳ್ತಾರೆ. ನಮ್ಮ ಉತ್ತರ ಕನ್ನಡ ಮಂದಿ ಈ ಕಡೆ ಬಂದರೆ ಅವರಿಗೆ ಇದು ಮಿನಿ ದುಬಾಯ್ ಆಗಿದೆ. ಅದರಿಂದ ಇಲ್ಲಿಯ ಸಂಬಳ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಕಮ್ಮಿ ಸಂಬಳದಲ್ಲಿ ಜನ ಸಿಗ್ತಾರೆ. ಅವರು ಬಂದು ಇಲ್ಲಿ ದುಡಿಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದು ಇವತ್ತಿಗೂ ನೆನೆಗುದಿಗೆ ಬಿದ್ದುಂಟು ಮಲ್ಪೆ ಸ್ಟೇಷನ್. ಆದರೆ ಈಗ ಕುಂಜಿಬೆಟ್ಟು ಸ್ಟೇಷನ್ ಇದು ಯಾಕೆ ಹೇಳ್ತಾನೆ ಅಂದರೆ, ಇರುವಂಥ ಸ್ಟೇಷನ್ಗಳು ಫುಲ್ಫಿಲ್ ಆಗಿದೆ. ಹೊಸ ಕಟ್ಟಡಗಳು ಬರ್ತಾ ಇದೆ. ಒಂದೊಂದು ಕಟ್ಟಡಗಳಿಗೆ 100 ಮನೆ 200 ಮನೆ ಕಟ್ಟಡಗಳು ಬರ್ತವೆ. ಮಿನಿಮಮ್ 3 ಕಿಲೋಮೀಟರ್ ಹಿಡಿದ್ರು ಅವರಿಗೆ ಅಷ್ಟು ಲೋಡ್ ಕೊಡಲಿಕ್ಕೆ ಈ ಸ್ಟೇಷನಲ್ಲಿ ಇಲ್ಲ. ಹೊಸ ಸ್ಟೇಷನ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ಇದೆಲ್ಲ ಮಾಡ್ತಾ ಇಲ್ಲ. ಇದು KPTC ಅವರು ಮಾಡಬೇಕು. ಮೆಸ್ಕಾಂ ಮನವಿ ಹೋಗಿದೆ. ಈಗ ಉಡುಪಿಯಲ್ಲಿ ಒಂದು ಸ್ಟೇಷನ್ ಪ್ರಪೋಸಲ್ ಇದೆ, ಅದನ್ನು ಫಾಲೋಅಪ್ ಮಾಡಬೇಕು. ಅದು ಕುಂಜಿಬೆಟ್ಟಲ್ಲಿ ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದಾರೆ, ಅದು ಮಾಡಬೇಕು. ಮತ್ತು ಗುದ್ಯಾರದಲ್ಲಿ ಒಂದು ಜಾಗ ನೋಡಿದ್ದಾರೆ, ಅದು ಜಾಗ ಕೊಡ್ತಾ ಇಲ್ಲ, ಅದು ಅಲ್ಲಿ ಸ್ಟೇಷನ್ ಆಗಲೇಬೇಕು. ಹಾಗೆ ಕೋಟದಲ್ಲಿ 30 kV ಸ್ಟೇಷನ್ ಆಲ್ರೆಡಿ ಆಗ್ತಾ ಇದೆ. 3-4 ವರ್ಷದಿಂದ ಕುಂಟು ತಾಸು ಆಗ್ತಾ ಇದೆ. ಇದೆಲ್ಲ ಆದರೆ ಮುಂದೆ 30-40 ವರ್ಷಗಳಿಗೆ ಇದೆಲ್ಲ ಬೆನಿಫಿಟ್ ಆಗುತ್ತೆ. ಇದನ್ನೆಲ್ಲ ಫಸ್ಟ್ ಪ್ರಿಪೇರೆಂಟ್ ನಮ್ಮ ಇವರು ಜನಪ್ರತಿನಿಧಿಗಳು ತಗೊಂಡು ಇದನ್ನು ಮಾಡಬೇಕಾಗ್ತದೆ. ಯಾಕಂದರೆ ಪ್ರೆಷರ್ ಅವರೇ ಹಾಕಬೇಕು. ಸರ್ಕಾರದಿಂದ ಬಂದ ಅನುದಾನಗಳನ್ನೆಲ್ಲ ಅವರೇ ತರಿಸಿಕೊಡ್ಬೇಕಾಗ್ತದೆ. ಅದರಿಂದ ಇದನ್ನು ಅಧಿಕಾರಿಗೆ, ಈ ಸ್ಥಳೀಯ ಅಧಿಕಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಹೈರ್ ಆಫೀಸರ್ಗಳೇ ಹೋಗ್ತಾರೆ. ಹೈರ್ ಆಫೀಸರ್ಗಳಿಗೆ ಬೆನ್ನು ಹಿಡಿಯುವಂಥ ಕೆಲಸವನ್ನ ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇರಬೇಕು. ಖಂಡಿತ. ಅಲ್ಫೋನ್ಸ್ ಅವರು ಈಗಾಗಲೇ ಪ್ರಮುಖವಾಗಿ ಗಮನಿಸಬೇಕಂದ್ರೆ ಸಾರ್ವಜನಿಕರು ಯಾವ ರೀತಿಯಾಗಿ ಇದನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ, ಮುಖ್ಯವಾಗಿ ಇಂತಹ ಸಮಸ್ಯೆಗಳು ಎದುರಾದಾಗ ನೇರವಾಗಿ ಗುತ್ತಿಗೆದಾರರೇ ಹೊಣೆ, ಇದಕ್ಕೆ ಗುತ್ತಿಗೆದಾರರು ಮಾಡ್ತಾ ಇರೋದೇ ತಪ್ಪು ಅನ್ನುವಂತಹ ನಿರ್ಣಯಕ್ಕೆ ಬಂದ್ಬಿಡ್ತಾರೆ ಸಾರ್ವಜನಿಕರು. ಮುಖ್ಯವಾಗಿ ಅದನ್ನು ಗಮನಿಸಬೇಕಾದ್ರೆ ಆ ರೀತಿಯಾಗಿ ಕಂಪ್ಲೇಂಟ್ ಅನ್ನ ಮಾಡುವಾಗ ಸಾರ್ವಜನಿಕರಿಗೆ ನೀವು ಯಾವ ರೀತಿಯಾಗಿ ಇದರ ಮನವರಿಕೆಯನ್ನ ಮಾಡಿಸಿಕೊಡ್ತೀರಾ? ಈಗ ಒಂದು ವಿದ್ಯುತ್ ವಿತರಣೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಲ್ಲಿ ಅದನ್ನು ನಾವು ಒಮ್ಮೆ ನಮಗೆ ಕನೆಕ್ಷನ್ ಆದ ನಂತರ ಅದರ ಮೇಂಟೆನೆನ್ಸ್ ಕೆಲಸ ಅಪ್ ಟು ಮೀಟರ್ ಬೋರ್ಡು ಅದಕ್ಕೆ ಮೆಸ್ಕಾಮಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ನಾವೇನೋ ಆ ವಿದ್ಯುತ್ ಪೂರೈಕೆಯಲ್ಲಿ ಏನೋ ಅಡಚಣೆ ಆದಾಗ ನೀವು ಸಂಬಂಧಪಟ್ಟ ಶಾಖಾಧಿಕಾರಿ ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಇವರನ್ನು ಸಂಪರ್ಕಿಸಿ, ಸೊ ಅಲ್ಲಿಂದ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು ಎಂದು ನಾವು ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಎಸ್, ಹಾಗಾದ್ರೆ ಸರ್, ಈಗ ಪ್ರಮುಖವಾಗಿ ಉಡುಪಿ ಜಿಲ್ಲೆಯಲ್ಲಿ ಈಗ ಎಷ್ಟೆಲ್ಲ ಗುತ್ತಿಗೆದಾರರ ಸಂಘ ಇರ್ಬೋದು, ಯಾವ ಒಂದು ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು KPTCL ಮತ್ತು ಮೆಸ್ಕಾಂ ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಗುತ್ತಿಗೆದಾರರು ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡ್ರೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಅಂತಿರತ್ತ? ಇದು ಗುತ್ತಿಗೆದಾರರು ಅಂತ ಹೇಳೋದ ಬದಲು ಯಾವರು ಆ್ಯಕ್ಚುಲಿ ಅವರು ಕೆಲಸವನ್ನು ಸ್ಯಾಂಕ್ಷನ್ ಆದ ನಂತರ ಗುತ್ತಿಗೆದಾರರಿಗೆ ಟೆಂಡರ್ ಹಾಕುವಂಥದ್ದು. ಖಂಡಿತ ಅವರು ಈಗ ನಾವೆಲ್ಲ ನಾವೆಲ್ಲ ಈಗ ಬ್ರೇಕ್ ಡೌನ್ ಆಗುವಾಗ ಈಗ ಅನೇಕ ನಮ್ಮ ಪ್ರಕೃತಿ ವಿಕೋಪದಲ್ಲಿ ನಾವು ಕಂಬ ಬೀಳುತ್ತೆ, ಏನೇನೋ ಪರಿಸರದಲ್ಲಿ ತೊಂದರೆ ಆಗುತ್ತೆ, ಆವಾಗ ನಾವು ಲೋಕಲ್ ಸ್ಥಳೀಯ ಗುತ್ತಿಗೆದಾರೇ ಮಾಡ್ತೇವೆ. ಆದರೆ ಇದು ಆ್ಯಕ್ಚುಲಿ ಸ್ಥಳೀಯ ಗುತ್ತಿಗೆದಾರ ಕೊಟ್ಟು ಕೆಲಸ ಬೇಗ ಆಗುತ್ತೆ. ಇದು ಏನಾಗಿದೆ ನಮ್ಮ ಈ ಸಿಸ್ಟಮಲ್ಲಿ, ಇದು ಬೆಂಟರ್ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಸಿಸ್ಟಮ್ ಇದು. ಆ ನಿರ್ಣಯಗಳು ಇಂಥವರೇ ಕೆಲಸ ಕೊಡಬೇಕು, ಇಂಥ ಎಲಿಜಿಬಿಲಿಟಿ ಇರಬೇಕು. ನಾವು 30 ವರ್ಷದಿಂದ ಕೆಲಸ ಮಾಡ್ತಾ ಬಂದರೂ ಕೂಡ ನಮಗೆ ಅನುಭವ ಇದ್ದರೂ ಕೂಡ ಕೆಲವೊಂದು ಎಲಿಜಿಬಿಲಿಟಿ ನಮ್ಮಲ್ಲಿ ಇರೋದಿಲ್ಲ. ಸರ್ಕಾರ ಮಾಡಿದ ಕಾನೂನು ಅದು. ಆದ್ದರಿಂದ ನಾವಿಲ್ಲಿ ಏನು ಮಾಡಿದ್ರು, ನಮ್ಮ ಈ 400 ಜನ ಗುತ್ತಿಗೆ ಸಂಘದಲ್ಲಿ ಇದ್ದಾರೆ. ನಮ್ಮಲ್ಲಿ 400 ಜನ ಇದ್ದೇವೆ. ನಾವು ನಾನಾ ಸಣ್ಣ ಪುಟ್ಟ ನಮ್ಮ ಮನೆ ಕೆಲಸಗಳು, ಮನೆಯದ್ದು ಸರ್ವಿಸಿಂಗ್ಗಳು ಅಥವಾ ಇಂಡಸ್ಟ್ರಿ ಈ ಥರ ಕೆಲಸಗಳನ್ನು ಮಾಡ್ತೇವೆ. ಈ ವಿತರಣಾ ಜಾಲ ಮಾಡುವಂಥವ್ರು ಕೆಲಸ ಕಮ್ಮಿ, ಸ್ವಲ್ಪ ಜನ ಮಾತ್ರ ಇರೋದು. ಅದರಿಂದ ಇವರು ಇಂಪ್ಲಿಮೆಂಟ್ ಎಲ್ಲ ಮಾಡಿಕೊಟ್ರೆ ಕೆಲವೊಂದು ಟ್ರಾನ್ಸ್ಫಾರ್ಮರ್ಗಳು ನಮ್ಮಲ್ಲಿ ಆಗುವಂಥದ್ದನ್ನು ನಾವು ಮಾಡಿಕೊಡ್ತೇವೆ. ಈ ದೊಡ್ಡ ಈ KPTCL ಲೆವೆಲಲ್ಲಿ ಆಗುವಂಥದ್ದನ್ನು ಅವ್ರು ಸರ್ಕಾರದ ಮಟ್ಟದಲ್ಲಿ ನಿರ್ವಹಿಸಬೇಕಾಗ್ತದೆ, ಅವರೇ ಮಾಡಬೇಕಾಗ್ತದೆ. ನಮಗೆ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಟೆಂಡರ್ ಪ್ರೊಸೆಸಿಂಗ್ ಬೆಂಗಳೂರಲ್ಲೇ ಆಗ್ತದೆ, ಕೆಲವೊಮ್ಮೆ ಆ ಕಾರ್ಪೊರೇಟ್ ಲೆವೆಲಲ್ಲೇ ಆಗ್ತದೆ. ಅಲ್ಲಿ ಆಗಿ ಇಲ್ಲಿ ಬರುವಾಗಲೇ 1 ವರ್ಷ ಆಗ್ತದೆ.
ಸೊ ಇದನ್ನು ಫಾಲೋಅಪ್ ಯಾರು ಮಾಡಬೇಕು ಅಂದರೆ ನಮಗೆ ನಾವು ಗುತ್ತಿಗೆದಾರರು ಮತ್ತು ಗ್ರಾಹಕರ ಪರವಾಗಿ ಫ್ರೆಶಪ್ ಮಾಡ್ತಾ ಇರ್ತೇವೆ ಜನಪ್ರತಿನಿಧಿಗಳು ಹೇಳ್ತಾ ಇರ್ತೇವೆ ನಾವು. ಅವರು ಫ್ರೆಶಪ್ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದನ್ನು ಕೊನೆ ಹಂತಕ್ಕೆ ತಗೊಂಡು ಹೋಗೋರು ಇಲ್ಲ. ಯಾಕೆ ನಾನು ಇದನ್ನು ಪ್ರಸ್ತಾಪ ಯಾಕೆ ಮಾಡ್ತೇನೆ ಅಂದರೆ, ಡಾಕ್ಟರ್ ವಿ ಎಸ್ ಆಚಾರ್ಯ ಇರುವಾಗ ಉಡುಪಿ UPSC ಎಲ್ಲ ಆಗಬೇಕಾದ್ರೆ ತುಂಬ ಗೊಂದಲಗಳಿತ್ತು. ಅವರೊಂದು ಧೈರ್ಯದಲ್ಲಿ ಮುನ್ನುಗ್ಗಿ ಅದನ್ನು ಮಾಡಿದ್ರಿಂದ ನಮಗೆ 24 ಗಂಟೆ ಕರೆಂಟ್ ಸಿಗುವ ಹಾಗೆ ಆಯಿತು. ನಿಜವಾಗಿ ಅದಕ್ಕೆ ಸಂಬಂಧಪಟ್ಟ ಯೋಜನೆಗಳೇ ಇದು. ಯಾವುದು ಬೆಳಪು ಸ್ಟೇಷನ್ ಆಗಿರ್ಬೋದು, ಮಲ್ಪೆ ಆಗಿರ್ಬೋದು, ಇದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದೇ. ನೀವು ಮೇಯ್ನ್ ಅಲ್ಲಿ ಕರೆಂಟ್ ಕೊಡುವವರು ಇರ್ತಾರೆ, ರಿಸೀವ್ ಮಾಡೋಕ್ಕೆ ಇವರಿಗೆ ಸಿಸ್ಟಮ್ ಇಲ್ಲ. ರಿಸೀವ್ ಮಾಡೋ ಸಿಸ್ಟಮ್ ಅನ್ನು ಸರಿ ಮಾಡದೆ ಕರೆಂಟ್ ಎಷ್ಟು ಉತ್ಪಾದನೆ ಮಾಡಿದ್ರೆ ಏನು ಪ್ರಯೋಜನನೇ ಇಲ್ಲ, ವೇಸ್ಟ್ ಆಗಿ ಹೋಗ್ತದೆ. ಈಗ ಬೆಂಗಳೂರಿಗೆ ಹೋಗ್ತದೆ, ಹಾಸನಕ್ಕೆ ಹೋಗ್ತದೆ. ನಾವು ಹೇಳ್ತೇವೆ ನಮ್ಮಲ್ಲಿ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇದು ಮೂಲಭೂತ ಸೌಕರ್ಯಗಳನ್ನು ಸಬ್ಸ್ಟೇಷನ್ಗಳನ್ನು ಮಾಡದೆ ನಮಗೆ ಇನ್ನು ಮುಂದೆ ಇನ್ನೊಂದು ಜನ್ರೇಷನ್ಗೆ, ನಮ್ಮ ಜನ್ರೇಷನ್ ಮುಗಿತೇವೆ ಇನ್ನೊಂದು ಜನ್ರೇಷನ್ಗೆ ಇದು ಟ್ರಾನ್ಸ್ಫರ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಕತ್ತಲೆಯಲ್ಲಿ ಉಡುಪಿ ಬೀಳುತ್ತೆ. ಇನ್ನೊಂದು 5 ವರ್ಷದಲ್ಲಿ ಇದೇ ಸಿಸ್ಟಮ್ ಇಟ್ಕೊಂಡ್ರೆ ಕರೆಂಟು 24 ಗಂಟೆ UPSC ತಯಾರು ಮಾಡಿದ್ರು ಇವ್ರಿಗೆ ಡೆಲಿವರಿ ಮಾಡಲಿಕ್ಕೆ ಆಗೋದಿಲ್ಲ. ಸಿಸ್ಟಮ್ ಇಲ್ಲ ಡೆಲಿವರಿ ಮಾಡಲಿಕ್ಕೆ. ಕಟ್ ಮಾಡಿ ಕೊಡಬೇಕಾಗ್ತದೆ. ಅಂದರೆ ಫುಲ್ ಫಿಲ್ ಆದರೆ ಕಟ್ ಮಾಡಿ ಕೊಡಬೇಕು, ಸ್ವಲ್ಪ ಸಮಯ ಕಟ್ ಮಾಡೋದು ಇನ್ನೊಬ್ಬರಿಗೆ ಕೊಡೋದು, ಈ ಥರ ವ್ಯವಸ್ಥೆ ಆಗ್ತದೆ. ಇದಕ್ಕೆ ಇಮಿಡಿಯೇಟ್ ಆಗಿ ಇವ್ರು ಮಾಡುವಂಥದ್ದು KPTCL ಅವರು ಸೇರಿ ಸರ್ಕಾರ, KPTCL ಇನ್ಕ್ಲೂಡೆಡ್ ಮೆಸ್ಕಾಮ್ನವರು ಎಸ್ಟಿಮೇಟ್ ಈಗ ತೋರಿಸಿ ಬಿಡ್ಬೋದು ಅಷ್ಟೇ. ಉಳಿದಂಥದ್ದೆಲ್ಲ ಕೆಲಸಗಳನ್ನು KPTCL ಮಾಡಬೇಕು. KPTCL ಅಧಿಕಾರಿಗಳಿದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಇದನ್ನು ಇಂಪ್ಲಿಮೆಂಟ್ ಸರ್ಕಾರದ ಜಾಗ, ನಾನು ಉಡುಪಿಯಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಉಡುಪಿಯಲ್ಲಿ ಒಂದು 50 ಸೆನ್ಸ್ ಜಾಗ ಯಾರಾದರೂ ಕೊಡ್ತಾರ? ಇಷ್ಟು ಬಿಲ್ಡಿಂಗ್ ಅಸೋಸಿಯೇಷನ್ ಇದ್ದಾರೆ. ನಾನು ಅವರಿಗೂ ಈ ಮೂಲಕ ಮನವಿ ಮಾಡ್ತೇನೆ. ನೀವು ನೋಡಿ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ತೀರಿ, 100 ಕಿಲೋವಾಟ್ 500 ಕಿಲೋವಾಟ್ ಎಲ್ಲ ಕೇಳ್ತೀರಿ. ಒಂದು 50 ಸೆನ್ಸ್ ಜಾಗ ನೀವೇ ಒಟ್ಟು ಮಾಡಿ ಒಂದು ಇಲಾಖೆಗೆ ಕೊಡಿ, ಒಂದು ಪರ್ಚೇಸ್ ಮಾಡಿ. ಅವರು ದುಡ್ಡು ಕೊಡ್ತಾರೆ, ಆದರೆ ಸರ್ಕಾರದ ಒಂದು ರೇಟ್ ಇರ್ತದೆ, ನಿಯಮಾವಳಿ ಪ್ರಕಾರ ದುಡ್ಡು ಕೊಡ್ತಾರೆ. ನಮ್ಮದೊಂದು ಸಮಾಜ ಸೇವೆ ಅಂತ ನಾವು ಅದಕ್ಕೆ ನಮ್ಮ ಅಸೋಸಿಯೇಷನ್ ಏನಿದೆ ನಾವೆಲ್ಲ ಕೆಲವು ಸೇವೆಗಳನ್ನು ಮಾಡ್ತೇವೆ. ಅದೇ ರೀತಿ ಇತ್ತೊಂದು ಸಂಘ ಸಂಸ್ಥೆಗಳೊಂದು ಉಡುಪಿ ನಗರ ಭಾಗದಲ್ಲಿ ಒಂದು ಆ ಸ್ಟೇಷನ್ಗೆ ಜಾಗ ಕೊಟ್ಟರೆ ಆವಾಗ ಉಡುಪಿ ನಗರ ಇನ್ನೂ 40-34 ವರ್ಷದವರೆಗೆ ಬೆಳಕಾಗಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಮಾಡುವಂಥದ್ದು ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕು. ಯಾಕಂದರೆ ಒಂದು ವೈರ್ ತಗೊಂಡೋಗುವಾಗ ಅಬ್ಜೆಕ್ಷನ್ ಮಾಡ್ತಾರೆ. ಅಲ್ಲಿ ಸಾರ್ವಜನಿಕರ ಭಾಗ ಇಲ್ಲದಿದ್ದರೆ ಇದು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಅ ಕಾನ್ಸೆಪ್ಟ್ ಇದು. ಈಗ ಮುಖ್ಯವಾಗಿ ತಮ್ಮ ಮಾತುಗಳಲ್ಲಿ ಗಮನಿಸಬಹುದು, ಹೇಳ್ತಾ ಬಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ವಿದ್ಯುತ್ ಇಲಾಖೆಗೆ, ಅಂದ್ರೆ ಈಗ ಮೆಸ್ಕಾಂ ಮತ್ತು KPTCLಗೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಯಾವ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಈಗ ನಿಮಗೆ ಬೇಕಾಗಿದೆ? ನಮಗೆ ಅದೇ ಸಬ್ಸ್ಟೇಷನ್ ಫಸ್ಟ್ ಅದು ಮಾಡಬೇಕು. ಆದ್ರೆ ಈಗ ನಿಮಗೆ ಆದ ಕೂಡಲೇ ವಿದ್ಯುತ್ ವಿತರಣಾ ಜಾಲಗಳು ಅಲ್ಲಿಂದ ಈಗ ನಾನು ಹೇಳಿದಲ್ಲ ಕಾಪು ನಾನು ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟೇ, ಕಾಪು ಒತ್ತು ಕೊಡ್ತಾ ಇಲ್ಲ. ಈ ಪಾಂಬೂರಿಂದ ಬರುವಂತ ಇಲ್ಲಿ ಬರುವಾಗ ಇಲ್ಲಿ ಬಾಲದ ಇರ್ತದೆ, ಬಾಲದಲ್ಲಿ ಇರುವಂತ ಅಲ್ಲೇ ಒಂದು ಸಬ್ಸ್ಟೇಷನ್ ಆದ್ರೆ 24 ಗಂಟೆ ಕರೆಂಟ್ ಕೊಡ್ತಾ ಹೋಗ್ಬೋದು. ಅವನಿಗೆ ಕರೆಂಟ್ ಮೇನ್ ಸಪ್ಲೈ ಬಂದ್ರೆ ಕೊಡ್ತಾ ಇರ್ಬೋದಲ್ಲ. 33 kV ಸ್ಟೇಷನ್ ಆನ್ ಅಲ್ಲಿದ್ರೆ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಒಂದು ಟ್ರಾನ್ಸ್ಫಾರ್ಮರ್ ಫೇಲಿಯರ್ ಆಗ್ಬೋದು, ಅಥವಾ ಒಂದು TCL ಕರೆಂಟ್ ಇಲ್ಲ ಅಂತ ಒಂದು ಭಾಗದಲ್ಲಿ ಕರೆಂಟ್ ಇಲ್ಲ ಆಗ್ಬೋದು, ಎಂಟೈರ್ ಸಿಸ್ಟಮ್ ಹಾಳಾಗೋದಿಲ್ಲ, ಕೊಲಾಪ್ಸ್ ಆಗೋದಿಲ್ಲ. ಇದೀಗ ಎಂಟೈರ್ ಸಿಸ್ಟಮ್ ಕೊಲಾಪ್ಸ್ ಆಗ್ತಾ ಉಂಟು. ನಾವು ಪದೇ ಕೇಳ್ತಾ ಇರೋದು ಇಂಥ ಅನೇಕ ಕೋಟದಲ್ಲಿ ಇರ್ಬೋದು. ಹಾಗಾಗಿ ಉಡುಪಿ ವೆರಿ ಇಂಪಾರ್ಟೆಂಟ್. ಉಡುಪಿಯಲ್ಲಿ ಕೊಂಜಿಬೆಟ್ಟು ಸ್ಟೇಷನ್ ಫುಲ್ ಫಿಲ್ ಆಗಿದೆ. ಇನ್ನು ಅಲ್ಲಿ ಒಂದು ಅಪ್ಗ್ರೇಡ್ ಮಾಡಬೇಕು, ಅದನ್ನು ಹೋಗಿದೆ ಪ್ರಪೋಸಲ್ ಹೇಳ್ತಾರೆ ಅಧಿಕಾರಿಗಳ ಹತ್ರ. ಆಮೇಲೆ ಉಡುಪಿಯಲ್ಲೇ ಒಂದು ಸ್ಟೇಷನ್ ಆಗಬೇಕು. ಏನೋ ಬೇರೆ ಪ್ರಯತ್ನದಲ್ಲಿ ಇದ್ದಾರೆ. ಜಾಗದ ಕೊರತೆ ಇದೆ, ಜಾಗವನ್ನು ಸರ್ಕಾರವೇ ಮಾಡಿಕೊಡ್ಬೇಕಾಗ್ತದೆ. ಅಂದರೆ ಮೆಸ್ಕಾಂ ಅವರಿಗೆ ಸಹ ಇಂತಿಷ್ಟೇ ಅಂತ ಇದೆ, ಒಂದು ಸೆನ್ಸಿಗೆ ಇಷ್ಟೇ ಕೊಡಬೇಕು ಅಂತಿದೆ, ಅಷ್ಟೇ ಕೊಡ್ತಾರೆ. ಆದ್ದರಿಂದ ಸರ್ಕಾರ ಕೂಡ ಅದಕ್ಕೆ ಅದಕ್ಕೆ ಜನಪ್ರತಿನಿಧಿಗಳು ಇಂಪಾರ್ಟೆಂಟ್. ಅವರು ಮೆಸ್ಕಾಂ ಅಧಿಕಾರಿಗಳನ್ನ ಕರೆದು ಎಲ್ಲಿ ಜಾಗ ಆಗಬೇಕು, ಸೂಕ್ತ ಜಾಗ ಸ್ಟೇಷನ್ ಮಾಡಬೇಕಾದ್ರೆ ಅದಕ್ಕೆ ಬರುವಂಥ ಲೈನ್ಗಳು ಎಲ್ಲಿ ಬರಬೇಕು ಅಲ್ಲಿ ಒಂದು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಜನಪ್ರತಿನಿಧಿಗಳೇ ಮಾಡಿಕೊಡ್ಬೇಕು. MP ಆಗ್ಬೋದು, MLA ಆಗ್ಬೋದು. ಅಲ್ಫೋನ್ಸ್ ಸರ್ ಅವರು ಈಗಾಗಲೇ ಉದ್ಯಾವರದಲ್ಲಿ ಈಗ ಐಸ್ ಪ್ಲಾಂಟ್ಸ್ ಅದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ, ಐಸ್ ಪ್ಲಾಂಟ್ಗಳಿವೆ ಅಂತ. ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಆ ಭಾಗದಲ್ಲಿ ಅಂತ? ಉದ್ಯಾವರದಲ್ಲಿ ಈಗ ಒಂದು 33 kV ಸ್ಟೇಷನ್ ಮಾಡೋ ಪ್ರಪೋಸಲ್ ಇತ್ತು. ಅಲ್ಲಿ ಏನೋ ಜಮೀನು ಸಿಗ್ಗಿಲ್ಲ ಅಂತ, ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ನಿಮಗೆ ಕನೆಕ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಅನುಗುಣವಾಗಿ ಸ್ಟೇಷನ್ ಕೂಡ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರಿಗೆ ಎಡಿಷನಲ್ ಅನ್ನು ಕನೆಕ್ಷನ್ ಮಾಡಲು ಸಾಧ್ಯ ಆಗ್ತದೆ. ಈಗ ಸ್ಟೇಷನ್ ಇಲ್ಲದೆ ಅಲ್ಲಿಗೆ ಯಾವ ರೀತಿಯಾಗಿ ಸರ್ವಿಸ್ ಸಿಗ್ತಾ ಇದೆ ಹಾಗಾದ್ರೆ ಉದ್ಯಾವರ ಭಾಗದಲ್ಲಿ? ಅಂದರೆ ಮೇಜರ್ ಏನೋ ಇಂಡಸ್ಟ್ರಿಗಳಿಗೆ ಪವರ್ ಸಪ್ಲೈ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಸ್ಟೇಷನ್ ಇಲ್ಲದೆ ಬರೇ ಖಾಲಿ ಒಂದು
ಮನೆ ಕನೆಕ್ಷನ್, ಚಿಕ್ಕ ಮಟ್ಟದ ಇಂಡಸ್ಟ್ರಿ ಅಷ್ಟಕ್ಕೆ ಸೀಮಿತವಾಗಿ ಈಗ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಸರ್, ಈಗ ತಾವು ತಮ್ಮ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೋಟದಲ್ಲಿ ಕೂಡ ಈ ರೀತಿಯಾದಂತಹ ಸಮಸ್ಯೆ ಎದುರಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತದೆ. ಆದ್ರೆ ಅಲ್ಲಿ ಈಗ 33 ಕಿಲೋವ್ಯಾಟ್ ಏನೋ ಇದ್ರೂ ಕೂಡ ಯಾಕೆ ಅಲ್ಲಿ ಆಗಿಲ್ಲ, ಆಗ್ತಾ ಇದೆ. ಅಲ್ಲಿ 3-4 ವರ್ಷ ಆಯ್ತು, ಅಲ್ಲಿ ಕೂಡ ಫಾಸ್ಟ್ ಅಪ್ ಆಗುದಿಲ್ಲ, ಅದಕ್ಕೆ ಒತ್ತು ಕೊಡುದಿಲ್ಲ. ಈಗ ಯಾವುದೇ ಒಂದು ರೋಡ್ ನೋಡಿ ಇಮಿಡಿಯೇಟ್ ಒತ್ತು ಕೊಟ್ಟು ಮಾಡಿ ಉದ್ಘಾಟನೆ ಮಾಡಿ ಬಿಡ್ತಾರೆ. ಇದರ ಹಿಂದೆ ಯಾರು ಜನಪ್ರತಿನಿಧಿ ಹೋಗುದಿಲ್ಲ, ಇದೊಂದು ದೌರ್ಭಾಗ್ಯ. ಈಗ ರೋಡಿಗೆ ಎಷ್ಟು ಒತ್ತು ಕೊಡ್ತಾನ, ರೋಡ್ಗಿಂತ ಜಾಸ್ತಿ ಯಾಕೆ ಹೇಳ್ತದಂದ್ರೆ ಕರೆಂಟು ಹುಟ್ಟುದಕ್ಕೂ ಬೇಕು, ಸಾಯೋದಕ್ಕೂ ಬೇಕು. ಹುಟ್ಟುವಾಗಲೇ ಅದನ್ನ ಇದು ಗೂಡಲ್ಲಿ ಇಡಿ ಅಂತ ಹೇಳ್ತಾರೆ, ಹಾಗೆ ಇಂಥ ಸಿಸ್ಟಮ್ ಇದೆ. ಆದ್ರಿಂದ ಕರೆಂಟಿಗೆ ಅವರು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಅದನ್ನ ಕೊಡ್ತಾ ಬರಬೇಕು, ಇದು ಆಗ್ಬೇಕು. ಮೇನ್ಲಿ ನೀವು ಇದನ್ನು ಮಾಡಿದ್ರೆ ಮೆಸ್ಕಾಂನವರಿಗೆ ಈಸಿ ಆಗ್ತದೆ ಸಪ್ಲೈ ಮಾಡಲಿಕ್ಕೆ. ಒಂದು ಸ್ಟೇಷನ್ ಇಂದ 11 kV ತಗೊಂಡು, ಇದು 33 11 kV ಇದು ಸಿಸ್ಟಮ್. 110 kV ಇಂದ 33, ಅಲ್ಲಿಂದ 11 kV ಮಾಡ್ತಾರೆ. 11 kV ಇಂದ ನಮ್ಮ ಮನೆ ಅಂಗಳದಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿ ಕನೆಕ್ಷನ್ ತಗೋಬಹುದು. ಇಂಥದ್ದೆಲ್ಲ ವೇಸ್ಟ್ ಆಗಿ ಇದೆ. ಸೊ ಮೇನ್ಲಿ ನಿಮಗೆ ಅಲ್ಲಿಂದ ರಿಸೀವ್ ಮಾಡಲಿಕ್ಕೆ ಇಲ್ಲದಿದ್ರೆ ಮೆಸ್ಕಾಂನವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಇತ್ತ ಜಾಲದಲ್ಲೇ ಕೊಡ್ತಾ 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 ಓವರ್ಲೋಡ್ ಆಗಿದೆ. ಸೊ ಅದು ಟ್ರಿಪ್ ಆಗ್ತಾ ಇರ್ತದೆ. ಪೀಕ್ ಅವರಲ್ಲಿ ಏನಾಗ್ತದೆ, ಏಪ್ರಿಲ್ ಮೇ ಅಲ್ಲಿ ಟ್ರಿಪ್ ಆಗ್ತದೆ. ಟ್ರಿಪ್ ಅಂದರೆ ಆ ಟ್ರಾನ್ಸ್ಫಾರ್ಮರ್ ತಗೊಳ್ಳೋದಿಲ್ಲ, ಆದ್ದರಿಂದ ಟ್ರಿಪ್ ಆಗ್ತದೆ. ಅದು ಒಮ್ಮೆ ಟ್ರಿಪ್ ಆದರೆ ಒಂದು 10-15 ನಿಮಿಷ ಬೇಕು ಅದು ಚಾರ್ಜ್ ಆಗಲಿಕ್ಕೆ. ಆಟೋಮೆಟಿಕ್ಲಿ ಚಾರ್ಜ್ ಆಗುತ್ತೆ, 15 ನಿಮಿಷ ಬೇಕು. ಇದು ಅವ್ರು ಆಫ್ ಮಾಡಿರ್ತಾರೆ. ಅದರ ಪದೇ ಪದೇ ಆದರೆ ಟ್ರಿಪ್ಪಿಂಗ್ ಸಿಸ್ಟಮ್ ಹಾಳಾಗ್ತದೆ. ಇದೆಲ್ಲ ಸಮಸ್ಯೆಗಳಿದೆ. ಇದನ್ನೆಲ್ಲ ಗ್ರಾಹಕರಿಗೆ ಗೊತ್ತಾಗೋದಿಲ್ಲ. ಗ್ರಾಹಕರು ನೇರವಾಗಿ ಮೆಸ್ಕಾಮಿ ಬೈತಾರೆ. ಅದಕ್ಕೆ ನಾನು ಮೂಲಭೂತ ಸೌಕರ್ಯ ಅದನ್ನು ನೀವು ಡೆವಲಪ್ಮೆಂಟ್ ಮಾಡಿದರೆ ಅಲ್ಲಲ್ಲಿ ಸ್ಟೇಷನ್ಗಳು. ನಾನು ಉದಾಹರಣೆ ಹೇಳ್ತೇನೆ. ನಮ್ಮ ಹಾಸನದಲ್ಲಿ ರೇವಣ್ಣ ಸಾಹೇಬರು ಇರುವಾಗ, ಇಂಧನ ಸಚಿವರಾಗಿರುವಾಗ, ಇನ್ನು 40-50 ವರ್ಷಕ್ಕೆ ಬೇಡ ಅಷ್ಟು ಸ್ಟೇಷನ್ ಮಾಡಿಟ್ಟಿದ್ದಾರೆ. ಅಲ್ಲಿ ಇಂಡಸ್ಟ್ರಿ ಅಲ್ಲಿ ಮಾಡಿಟ್ಟಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಅವರ ಮುತುವರ್ಜಿ. ಅವರು ಇಂಧನ ಸಚಿವರಾಗಿ ನನ್ನ ಜಿಲ್ಲೆಯನ್ನು ಉತ್ತಮಗೊಳಿಸಬೇಕೆಂಬ ಇಂಟೆನ್ಷನ್ ಇತ್ತು BS ಆಗಿ ಇದ್ದುದರಿಂದ ಅವರು ಅಷ್ಟು ಮಾಡಿಬಿಟ್ರು. ಸೊ ಇನ್ನು ಅವರಿಗೆ 30-40 ವರ್ಷ 50 ವರ್ಷ ಪ್ರಾಬ್ಲಮ್ ಇಲ್ಲ, ಅಷ್ಟು ಸ್ಟೇಷನ್ಗಳು ಮಾಡಿಟ್ಟಿದ್ದಾರೆ. ಅದೇ ಉದಾಹರಣೆ ಇಲ್ಲಿ ನಮ್ಮ ಇಲ್ಲ. ಯಾಕಂದರೆ ಇಲ್ಲಿ ರೋಡಿಗೆ ಎಲ್ಲ ಇಂಪಾರ್ಟೆಂಟ್ ಕೊಡ್ತಾರೆ, ಇದಕ್ಕೆ ಕೊಡ್ತಾ ಇಲ್ಲ. ಮತ್ತು ಕರೆಂಟ್ ಹೋದಾಗ ಬೈತಾರೆ. ದಿಸ್ ಇಸ್ ಸಿಸ್ಟಮ್. ಇದನ್ನು ಫಸ್ಟಿಗೆ ಸರಿ ಮಾಡಿದ್ರೆ ಒಮ್ಮೆ ಸ್ಟೇಷನ್ ಬಂದುಬಿಟ್ರೆ ಸ್ಟೇಷನ್ಗಳು ಮತ್ತೆ ವಿತರಣೆ ಮತ್ತು ಮೆಸ್ಕಾಂನವರಿಗೆ ಜೋರು ಮಾಡ್ಲಿಕ್ಕೆ ಆಗ್ತದೆ ನಮಗೆ. ಖಂಡಿತ ಈ ಕುರಿತಾಗಿ ತಮ್ಮ ಹತ್ರ ಇನ್ನಷ್ಟು ಮಾಹಿತಿಗಳನ್ನು ನಾನು ಪಡ್ಕೊಳ್ತೇನೆ. ಈಗಾಗಲೇ ಗಮನಿಸ್ತಾ ಬಂದಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. KPTCL ಮತ್ತು ಮೆಸ್ಕಾಂ ಇಲಾಖೆಯ ಗುತ್ತಿಗೆದಾರರಾಗಿರಬಹುದು ಅಥವಾ ಗ್ರಾಹಕರಿಗಾಗಿರಬಹುದು, ಇದರಿಂದ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಕೈ ಜೋಡಿಸಿದರೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು ಅನ್ನೋದರ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೇನೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ KPTCLಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ವಿ, ಯಾವ ರೀತಿಯಾಗಿ ಗ್ರಾಹಕರಿಗೆ ಮನವರಿಕೆಯನ್ನು ನೀಡಬೇಕು ಮತ್ತು ಆ ನಿಟ್ಟಿನಲ್ಲಿ ನೋಡೋದಾದರೆ ಸರ್ಕಾರ ಈ ಕುರಿತಾಗಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಮೆಸ್ಕಾಂ KPTCL ಗುತ್ತಿಗೆದಾರರಿಗೆ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು, ಸರ್ಕಾರ ಒಂದು ವಿಷಯವನ್ನು ಇಲ್ಲಿ ಒಂದು ಅಂಕಿಅಂಶವನ್ನು ವಿಚಾರವಾಗಿ ಮುಂದೆ ಇಟ್ಕೊಂಡು ನೋಡೋದಾದರೆ ಈ ಕುರಿತಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಸರಿಯಾದ ಸ್ಪಂದನೆ ಸರ್ಕಾರದಿಂದ ಸಿಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಇಂತಹ ಸಮಸ್ಯೆಗಳು ಎದುರಾದಾಗ ಮುಖ್ಯವಾಗಿ ಇಲ್ಲಿ ಸಾರ್ವಜನಿಕರು ದೂರ್ತಕ್ಕಂಥದ್ದು ಸ್ಥಳೀಯ ಗುತ್ತಿಗೆದಾರರಾಗಿರ್ಬೋದು, KPTCL ಸಿಬ್ಬಂದಿಗಳನ್ನಾಗಿರ್ಬೋದು, ಮೆಸ್ಕಾಂ ಸಿಬ್ಬಂದಿಗಳನ್ನಾಗಿರ್ಬೋದು ದೂರು ಮಾಡ್ತಾನೆ ಇರ್ತಾರೆ. ಇದರ ಬಗ್ಗೆ ಆರೋಪಗಳನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ, ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಆದರೆ ಸತ್ಯವಾದಂತಹ ಅಂಶ ಜನರಲ್ಲಿ ತಿಳಿಯುವ ನಿಟ್ಟಿನಲ್ಲಿ ಈಗಾಗಲೇ ಈ ಕುರಿತಾಗಿ ಇನ್ನಷ್ಟು ಚರ್ಚೆಗಳನ್ನು ನೀಡುವ ನಿಟ್ಟಿನಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸುವ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಲಾಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಉಡುಪಿ ಭಾಗದಲ್ಲಿ ಈ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಮತ್ತು ಇದಕ್ಕೆ ಸ್ಪಂದನೆಯನ್ನು ಕೊಡಬೇಕಾದವರು ಯಾಕೆ ಇದಕ್ಕೆ ಕೈ ಜೋಡಿಸ್ತಾ ಇಲ್ಲ ಅನ್ನೋದ್ರ ಮುಖ್ಯವಾಗಿ ನಾನು ಅತಿಥಿಗಳೊಟ್ಟಿಗೆ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಸರಿ, ಹಾಗಾದರೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಈಗ ಪೋಸ್ಟ್ ಆಫೀಸ್ಗಳಲ್ಲಿ ಪೇ ಮಾಡಿದಂತಹ ಪೇಮೆಂಟ್ ಏನಿದೆ ಅದಿನ್ನೂ ಅಪ್ಡೇಟ್ ಆಗ್ತಾ ಇಲ್ಲ.
ಅಂತ ಈಗ ಏನು ಆ ಒಂದು ವಿದ್ಯುತ್ ಬಿಲ್ಗಳನ್ನ ಈಗ ಪೇ ಮಾಡ್ತಾರೆ ಈಗ ಗ್ರಾಹಕರು, ಅದಿನ್ನೂ ಕೂಡ ಅಪ್ಡೇಟ್ ಆಗ್ತಾ ಇಲ್ಲ ಪೋಸ್ಟ್ ಆಫೀಸ್. ಈಗ ಪೋಸ್ಟ್ ಆಫೀಸನ್ನ ಅದಕ್ಕೆ ಒಂದು ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ಬಿಲ್ ಪೇ ಮಾಡಿದಂತಹ ಬಿಲ್ಲು ಯಾಕೆ ಅಪ್ಡೇಟ್ ಆಗ್ತಾ ಇಲ್ಲ, ಅದರಿಂದ ಯಾವ ರೀತಿಯಾದಂತಹ ಎಫೆಕ್ಟ್ಸ್ ಆಗ್ತಾ ಇದೆ? ಇಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಆನ್ಲೈನ್ ಏನಿಲ್ಲ, ಮೆಸ್ಕಾಂನವರು ಮಾಡಿಲ್ಲ. ಎರಡು ವಿಧ. ಆ ನಿಟ್ಟಿನಲ್ಲಿ ಮೆಸ್ಕಾಂ ಬಹಳ ಹಿಂದುಳಿದಿದೆ. ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಗ್ರಾಹಕ ಕಟ್ತಾನೆ, ಗ್ರಾಮೀಣ ಭಾಗದಲ್ಲಿ ಗ್ರಾಹಕ ಕಟ್ತಾನೆ. ಕಟ್ಟಿದ್ದನ್ನು ಅವರು ಒಂದು 2-3 ದಿವಸ ಇನ್ ಟೈಮಲ್ಲಿ ಕಟ್ಟಿದ್ರು. ಅವರಿಗೆ ಟೈಮ್ ಇರ್ತದೆ. ಈಗ ಒಂದು ಬಿಲ್ ಕೊಟ್ಟು 7 ದಿವಸ ಟೈಮ್ ಇರುತ್ತೆ. ಆ 7 ದಿವಸ ಪೇಮೆಂಟ್ ಮಾಡ್ತಾನೆ. ಬಟ್ ಆ ದುಡ್ಡನ್ನು ಈ ಮೆಸ್ಕಾಂ ಅಕೌಂಟಿಗೆ ಹಾಕಬೇಕು, ಅವರು ರಿಸೀಟ್ ಸಮೇತ ಹಾಕಬೇಕು. ಇಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾರೆ ಮೆಸ್ಕಾಮಲ್ಲಿ. ಆವಾಗ ಒಂದು ವೇಳೆ ಆ ಇನ್ ಟೈಮಲ್ಲಿ ಬರೆದಿದ್ರೆ ಅವರು ಪೇಮೆಂಟ್ ಮಾಡಿದ್ರೂ ಅವರಿಗೆ ಒಂದು ಡಿಸ್ಕನೆಕ್ಷನ್ ನೋಟಿಸ್ ಹೋಗ್ತದೆ. ಅಥವಾ ಇವರಿಗೆ ದುಡ್ಡು ಬರದೇ ಇವರು ಪುನೊಮ್ಮೆ ಆಫೀಸಿಗೆ ಬಂದು ಕೇಳುವಂಥ ವ್ಯವಸ್ಥೆ ಬರುತ್ತೆ. ಯಾರು? ಗ್ರಾಹಕ. ನಾನು ಇಷ್ಟು ಕಟ್ಟಿದ್ದೇನೆ, ನೀವು ನನ್ನ ಕ್ರೆಡಿಟ್ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಇದನ್ನು ಸಿಸ್ಟಮ್ ಸರಿ ಮಾಡ್ಕೊಳ್ಬೇಕು. ಯಾಕಂದರೆ ಪೋಸ್ಟ್ ಆಫೀಸ್ನವರಿಗೆ ಅಗತ್ಯ ಇಲ್ಲ, ಅವರೊಂದು ಸೇವೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಗ್ರಾಹಕರು ಮತ್ತೊಮ್ಮೆ ಬಡ್ಡಿಯನ್ನು ಪಾವತಿಸಿ ಡಿಸ್ಕನೆಕ್ಷನ್ ಬಂದ್ರೆ ಪುನಃ 50 ರೂಪಾಯಿ ಕಟ್ಟಿ, ಡಿಸ್ಕನೆಕ್ಷನ್ ಒಮ್ಮೆ ಆದ್ರೆ ಪುನಃ 50 ರೂಪಾಯಿ ಕಟ್ಟಿ ರೀಕನೆಕ್ಷನ್ ತಗೊಳ್ಬೇಕು. ಸೊ ಅವ ಪೋಸ್ಟ್ ಆಫೀಸಲ್ಲಿ ಇನ್ ಟೈಮಲ್ಲಿ ದುಡ್ಡು ಕಟ್ಟಿಯು ದುಡ್ಡು ಬಾಕಿ ಇದ್ದವನಿಗೆ ಹಾಕ್ತಾನೆ. ಇದು ಸಿಸ್ಟಮ್ ಮಿಸ್ಟೇಕ್ ಇದೆ. ಪೋಸ್ಟ್ ಆಫೀಸಿನವರು ಅದೊಂದು ಸೇವೆ ಅಂತ ಮಾಡ್ತಾರೆ ಗ್ರಾಮೀಣ ಭಾಗದಲ್ಲಿ, ಜನರಿಗೆ ಒಳ್ಳೆಯದಾಗಲಿ ಅಂತ. ಆದರೆ ಅಪ್ಡೇಟ್ ಮಾಡುವಲ್ಲಿ ವಿಳಂಬ ಆಗ್ತದೆ. ಅದು ಮೆಸ್ಕಾಂ ಅವರು ಇನ್ನೂ ಗಣನೆಗೆ ತಗೊಳ್ಬೇಕು. ಯಾಕಂದರೆ ಅವರು ಅದನ್ನು ಆನ್ಲೈನಲ್ಲಿ, ನಾನು ಈ ವಿಷಯನ ಮುಂದೆ ಹೇಳ್ತೇನೆ, ಅದು ಆನ್ಲೈನಲ್ಲೇ ಅದು ಅವರು ಮಾಡಬೇಕಾಗ್ತದೆ ಇನ್ನು ಮುಂದೆ. ಅದರಿಂದ ಮೆಸ್ಕಾಂ ಅವರು ಜನರಿಗೆ ಕೂಡ ವ್ಯವಸ್ಥೆ ಮಾಡಬೇಕಂದ್ರೆ ಬಿಲ್ಲು ಕೊಟ್ಟ ತಕ್ಷಣ ಪೇಮೆಂಟ್ ಮಾಡೋ ವ್ಯವಸ್ಥೆ ಬಂದರೆ ಅವ್ರು ಲಾಸ್ಟ್ ಡೇಟ್ವರೆಗೆ ಕಾದರೆ ಆವಾಗ ಅಲ್ಲಿ ಪೋಸ್ಟ್ ಆಫೀಸ್ನವರು ಡಿಲೇ ಮಾಡ್ತಾರೆ. ಇದು ಒಂದು ಸಮಸ್ಯೆ ಬರುತ್ತೆ. ಬೇಕಂತ ಡಿಲೇ ಮಾಡಲ್ಲ, ಪೋಸ್ಟ್ ಅವರು ಎಲ್ಲ ಒಂದೊಂದೇ ಮಾಡೋದಿಲ್ಲ. ಅಲ್ಲಿ ಯಾವ ರೀತಿ ಡಿಲೇ ಆಗ್ತದೆ ಕುರಿತಾಗಿ ತಮ್ಮ ಹತ್ರ ಮಾಹಿತಿಗಳನ್ನ ಪಡ್ಕೊಳ್ತೇನೆ. ಒಂದು ಕರೆ ಇದೆ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ರವಿರಾಜ್ ಶೆಟ್ಟಿ ಅಂತ ಹೇಳಿ ಸಂತೆಕಟ್ಟೆಯಿಂದ. ಸಂತೆಕಟ್ಟೆಯಿಂದ ಸರ್, ಹೇಳಿ ಈ ಕುರಿತಾಗಿ ತಾವೇನು ಹೇಳ್ತೀರಿ? ನೋಡಿ, ನಾನು ಆಕ್ಚುಲಿ ನಾಗರಾಜ್ ಅವ್ರ ಹತ್ರ ಕೇಳೋದು, ಈಗ ನಾನೊಂದು ಮನೆ ಕಟ್ತಾ ಇದ್ದೇನೆ ಅಂತ ಹೇಳಿ ಟೆಂಪರರಿ ಕನೆಕ್ಷನ್ ಒಂದ್ಸಲ ತಗೊಂಡೆ ನಾನು, ಆಯ್ತಾ. ಅವ್ರು ಆಕ್ಚುಲಿ ಡೆಪಾಸಿಟ್ ಎಷ್ಟ 3,000 3,500 ಒಂದ್ಸಲ ತಗೊಂಡ್ರು. ಬಟ್ ಆ ಡೇಟ್ ಅಲ್ಲಿ, ಯಾವ ಡೇಟ್ ಅಲ್ಲಿ ನಾನು 800 ರೂಪಾಯಿ 700 ಚಿಲ್ಲರೆ ಮಂತ್ಲಿ ಕಟ್ಟಬೇಕು. ನೆನ್ಪೋಯ್ತು, ಕಟ್ಲಿಕ್ಕೆ ಆಗ್ಲಿಲ್ಲ, ಡಿಸ್ಕನೆಕ್ಟ್ ಮಾಡಿದ್ರು. ಮತ್ತೆ ಪುನಃ ಟೆಂಪರರಿ ಕನೆಕ್ಷನ್ ಪುನಃ ನನ್ಗೆ ನಾನು ಪೇಮೆಂಟ್ ಮಾಡ್ತೇನೆ ಸರ್, ನೆನಪಾಗ್ಲಿಲ್ಲ ಅಂತ ಹೇಳಿ ಮತ್ತೆ ಪುನಃ ನಾನು ಪುನಃ ಟೆಂಪರರಿ ಕನೆಕ್ಷನ್ ಮಾಡ್ಬೇಕು. ಇದಕ್ಕಲ್ಲಿ 3,000 ಚಿಲ್ಲರೆ ನಾನು ಮುಂಚಿದ್ದೆ. ಮತ್ತೆ ಪುನಃ ಸೇಮ್ ಚಾರ್ಜಸ್. ಇವರಿಗೆ ಅಷ್ಟು ಗೊತ್ತಾಗುದಿಲ್ವ? ಹಾಗಾದ್ರೆ ಮೀಟರ್ ಕೊಟ್ಟಿದ್ದಾರೆ, ಹೆಸರಿದೆ, ಇವ್ರಿಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಎಲ್ಲ ಕೊಟ್ಟಿದ್ದೇನೆ ನಾನು ಒಂದ್ಸಲ. 2-3 ತಿಂಗಳು ನಾನು ಪೇಮೆಂಟ್ ಮಾಡಿದ್ದೇನೆ. ಆದ್ರೂ ಕೂಡ ಮತ್ತೆ ಈಗ ರೀಕನೆಕ್ಷನ್ ತಗೊಳ್ಳಿ ಅಂತ ಈಗ ಹೇಳ್ತಾ ಇದ್ದಾರೆ. ಈ ಕನೆಕ್ಷನ್ ಅಂತ ಸೇಮ್ ಪೇಪರ್ ವರ್ಕ್ ಸರ್, ಪೇಮೆಂಟ್ ಸೇಮ್ ಪೇಮೆಂಟ್ ಮಾಡಿ ಗುತ್ತಿಗೆದಾರರು, ಅವರಿಗೆ ಇದಕ್ಕಿಂತ ನನಗಿಂತ ಜಾಸ್ತಿ ಮಾಹಿತಿ ಇದೆ. ನೀವು ಹೇಳೋದು ಕರೆಕ್ಟ್. ಒಂದು ನಿಮಿಷ, ತಮ್ಮ ಸಮಸ್ಯೆಗೆ ಈಗ ನಮ್ಮ ಅತಿಥಿಗಳು ಪರಿಹಾರವನ್ನು ಕೊಡ್ತಾರೆ ಅನ್ಕೋತಾರೆ. ಖಂಡಿತವಾಗಿ ನಿಮ್ಮ ಜೊತೆ ನಾವು ಖಂಡಿತ ಅದೇ ಕ್ವಶನ್ ಅನ್ನು ನಾವು KPT ಇದರಲ್ಲಿ KERS ಅಲ್ಲಿ ಕ್ವಶನ್ ಮಾಡಿ ಇವಾಗಲೇ ಒಂದು ಮನವಿಯನ್ನು ಮಾಡಿ ನಾವು ಮೀಟಿಂಗ್ ಹೋಗಿತ್ತು ಮಂಗಳೂರಲ್ಲಿ. ಇವಾಗಲೇ ನಾವು ಒಂದು ಟೆಂಪರರಿ ಅದು ಸಿಸ್ಟಮ್ ಏನೆಂದರೆ 4 ವೀಕ್ಸ್ಗೆ ಕೊಡೋದು, 4 ವಾರಕ್ಕೆ ಅವರು ಕೊಡುವಂಥ ಅದರಲ್ಲಿ ಇದೆ ಒಂದು ರೂಲ್ಸ್ ಇದೆ KPTS ಎಲ್ಲ, ಆ ರೂಲ್ಸ್ ಬುಕ್ಕಲ್ಲಿ ಇದೆ. 4 ವಾರಕ್ಕೆ ಕೊಡ್ತಾರೆ. 4 ವಾರ ಆದ ತಕ್ಷಣ ನೀವು ಬಿಫೋರ್ ಒಂದು ವಾರದ ಮೊದಲು ಆ ಪೇಮೆಂಟ್ ಕಡೆ ರಿನ್ಯೂವಲ್ ಮಾಡಿ ಕೊಡುವಂಥ ಪದ್ಧತಿ ಅದು. ಅದು ಸರ್ಕಾರದ ಮಟ್ಟದಲ್ಲೇ ಚೇಂಜ್ ಆಗ, ಅದಕ್ಕೆ ನೋಟಿಫಿಕೇಶನ್ ಬಂದು ಚೇಂಜ್ ಮಾಡಬೇಕು. ಇವರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಲಾಸ್ಟ್ ಟೈಮ್ ಒಂದು ಮೆಸ್ಕಾಮ್ ಇದರಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಮೀಟಿಂಗ್ ನಡೆಯುವಾಗ ನಮ್ಮ KERC ಅವ್ರ ಹತ್ರ ಹೇಳಿದ್ದೇವೆ, ನೀವು ಅದನ್ನು 6 ತಿಂಗಳಿಗೆ ಮಾಡಿ ಒಂದು ಸಾರಿ ನಾವು ಟೆಂಪರರಿ ತಗೊಂಡ್ಮೇಲೆ ಆ ಯಾವುದೇ ಒಂದು ಮನೆ ಮಿನಿಮಮ್ 6 ತಿಂಗಳ ಒಳಗಡೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಪಂಚಾಂಗ ಹಾಕಿ. ಆದ್ದರಿಂದ ಮಿನಿಮಮ್ 6 ತಿಂಗಳವರೆಗೆ ನನಗೆ ಅದು ರಿನ್ಯೂವಲ್ ಇಲ್ಲದೆ ಮಾಡಿ ನಾವು ಮಂತ್ಲಿ ಪೇಮೆಂಟ್ ಮಾಡ್ತೇವೆ. ಪೇಮೆಂಟ್ ಕಟ್ ಮಾಡಿ, ಪೇಮೆಂಟ್ ಮಾಡ್ತಿದ್ರೆ ನೀವು ಕಟ್ ಮಾಡಿ. ಸೊ ಅದಕ್ಕೆ ಸಂಬಂಧಪಟ್ಟ ಈ 50 ರೂಪಾಯಿ ಎಡಿಷನಲ್ ತಗೊಳ್ತಾರೆ. ಒಮ್ಮೆ ಡಿಸ್ಕನೆಕ್ಷನ್ ಮಾಡಿದ್ರೆ 50 ರೂಪಾಯಿ ಎಡಿಷನಲ್ ತಗೊಳ್ತಾರೆ. ಹಾಗೆ 50 ರೂಪಾಯಿ ಕಟ್ಸಿ ಪುನಃ ರೀಕನೆಕ್ಷನ್ ಮಾಡಿ ಟೆಂಪರರಿ 6 ತಿಂಗಳವರೆಗೆ. 6 ತಿಂಗಳ ನಂತರ ಪುನಃ ರಿನ್ಯೂವಲ್ ಪೇಪರ್ ತಗೊಂಡು ಮಾಡಿ ಅಂತ. ಅದು ಯಾಕೆ ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಿ ಆ 4 ವೀಕ್ನೊಳಗಡೆ ರಿನ್ಯೂವಲ್ ಮಾಡದಿದ್ದರೆ ಯಾವ ಡೇಟ್ ಕಟಪ್ ಡೇಟ್ ಇರುತ್ತೆ, 28 ತಾರೀಕಿಗೆ ಕಟಪ್ ಡೇಟ್ ಇದೆ ಅಂತ ಎಣಿಸಿ,
ಅಲ್ಲಿಗೆ ಡಿಸ್ಕನೆಕ್ಷನ್ ಆಗಬೇಕು. ಒಂದು ವೇಳೆ 29ನೇ ತಾರೀಕಿಗೆ ಅದು ಕನೆಕ್ಷನ್ ಇದ್ದು ಏನಾದರೂ ಆಕ್ಸಿಡೆಂಟ್ ಆದರೆ, ಯಾರಾದ್ರೂ ಮನುಷ್ಯ ಸತ್ತರೆ, ಅದನ್ನು ಮುಟ್ಟಿ ಸತ್ತರೆ ರೆಸ್ಪಾನ್ಸಿಬಿಲಿಟಿ ಯಾರು? ಗ್ರಾಹಕನ ಮೆಸ್ಕಾಂ ಇಲಾಖೆ ಅಂತ ಬರುತ್ತೆ. ಅವರು ಏನು ಹೇಳ್ತಾರೆ, ನಾನು 4 ವಾರಕ್ಕೆ ಮಾತ್ರ ಕೊಟ್ಟಿದ್ದೇನೆ, 5ನೇ ವಾರ ನೀವು ಅಕ್ರಮ ಹಾಕ್ಕೊಂಡಿದ್ದೀಯಾ, ಆದ್ದರಿಂದ ನಾನು ರಿನ್ಯೂವಲ್ ಮಾಡಲಿಲ್ಲ, ನೀವು ಪೇಪರ್ ಸಬ್ಮಿಟ್ ಮಾಡಲಿಲ್ಲ, ಅವ್ರು ರಿನ್ಯೂವಲ್ ಮಾಡಲಿಲ್ಲ, ಅದಕ್ಕೋಸ್ಕರ ಅವ್ರು ಕಟ್ ಮಾಡ್ತಾರೆ. ಇಂಥ ಸಮಸ್ಯೆಗಳು ಬಂದಾಗ, ಕೆಲವೊಂದು ಆಕ್ಸಿಡೆಂಟ್ಗಳ ಬಂದಾಗ ನೌಕರರು ಇರ್ತಾರೆ. ಈಗಿನವ್ರು ಹೆಚ್ಚಿನ ಬಿಹಾರಿಗೆ ಆ ಕಡೆ ನೌಕರರು ಬಂದು ಇಲ್ಲಿ ಸೇರ್ಕೊಂಡಿರ್ತಾರೆ. ಅವರು ಏನೋ ಮಾಡಿ ಸತ್ತೋಗ್ತಾರೆ ಎಲೆಕ್ಟ್ರಿಕಲ್ ಶಾಕ್ ಆಗಿ. ಆವಾಗ ಟೆಂಪರರಿ ಲ್ಯಾಬ್ಸ್ ಆಗಿದ್ರೆ 28 ದಿವಸ ಒಳಗೆ ರಿನ್ಯೂವಲ್ ಮಾಡದಿದ್ರೆ 29 ದಿವಸ ಸತ್ತರೆ ರೆಸ್ಪಾನ್ಸಿಬಿಲಿಟಿ ಯಾರು ಅಂತ ಬರುತ್ತೆ. ಅದಕ್ಕೋಸ್ಕರ ಆ ರೂಲ್ಸ್ ಇದೆ ವಿನಃ ಅದನ್ನು ಚೇಂಜ್ ಮಾಡಬೇಕಾದ್ರೆ ಮೆಸ್ಕಾಂ ಇಲಾಖೆಯಿಂದ ಸಾಧ್ಯ ಇಲ್ಲ, ಅದನ್ನು KERC ಅವರು ಚೇಂಜ್ ಮಾಡಬೇಕು. ಅದಕ್ಕೆ ಇವಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ, ನಮಗೆ ಅವರು ಸ್ಪಂದನೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ನಾನು ಮಾಡಿಕೊಡ್ತೇನೆ ಅಂತ. ಆದರೆ 6 ತಿಂಗಳಾಯಿತು. ಅದರ ಬಗ್ಗೆ ನಾವು ಸರ್ಕಾರದ ಮಟ್ಟದಲ್ಲಿ ಗಮನ ತರಬೇಕು, ಜನಪ್ರತಿನಿಧಿಗಳಿಗೆ ಹೇಳಬೇಕು. ಅವರಿಗೂ ಗೊತ್ತು, ಜನಪ್ರತಿನಿಧಿಗಳ ಕಟ್ಟಡಕ್ಕೂ ಡಿಸ್ಕನೆಕ್ಷನ್ ಮಾಡಿಸಿದ್ದಾರೆ, ಅವರಿಗೂ ಗೊತ್ತಿದೆ. ಅದನ್ನು ವಿಧಾನಸಭೆಯಲ್ಲಿ ಕ್ವಶನ್ ಮಾಡೋ ವ್ಯಕ್ತಿಗಳು ಬೇಕು ನಮಗೆ. ಇದನ್ನೆಲ್ಲ ನಾವು ಮಾನ್ಯ ಈಗಿನ ಶಾಸಕರುಗಳಿಗೆ ಖಂಡಿತವಾಗಿ ಮನವರಿಕೆ ಮಾಡ್ತೇವೆ. ಯಾಕಂದರೆ ಇವಾಗಲೇ ಒಮ್ಮೆ ನಾವು ಹೇಳಿದ್ದೇವೆ, ಲಾಸ್ಟ್ ಒಂದು 5 ವರ್ಷಗಳ ಹಿಂದೆಗಳೇ ಹೇಳ್ತಾ ಬರ್ತಾ ಇದ್ದೇವೆ. ಅನೇಕ ನನ್ನ ಹತ್ರ ಎಲ್ಲ ದಾಖಲೆಗಳಿವೆ, ಎಲ್ಲ ಇಲಾಖೆಗಳಿಗೆ, ಮುಖ್ಯಮಂತ್ರಿಗಳ ಸಮೇತ ನಾವು ಇದರ ಬಗ್ಗೆ ಮನವರಿಕೆ ಮಾಡಿದ್ದೇವೆ. ನಮ್ಮ ಪೇಪರ್ ಹಿಂಬರಹ ಬರ್ತದೆ, ನಮಗೆ ನಿಮ್ಮ ಪರಿಶೀಲನೆಗೆ ಕಳಿಸಿದ್ದೇವೆ, ಕ್ರಮ ಕೈಗೊಳ್ಳಿಕ್ಕೆ ಕಳಿಸಿದ್ದೇವೆ ಅಂತ. ಅಷ್ಟು ತನಕ ಕ್ರಮ ಕೈಗೊಳ್ಳಿಲ್ಲ. ಈ ನಿಮ್ಮ ಹೋರಾಟ ನಮ್ಮ ಹೋರಾಟವೇ ಅದು. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ದೇನೆ, ಕನಿಷ್ಠ ಪಕ್ಷ ನೀವು 1 ವರ್ಷ ಬೇಕಂತಿಲ್ಲ, 6 ತಿಂಗಳು ರಿನ್ಯೂವಲ್ ಇಲ್ಲದೆ ಮಾಡುವ ವ್ಯವಸ್ಥೆಯನ್ನು ಮಾಡಿ, ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಏನು ಮಾಡಬೇಕು ನೀವು ಮಾಡಿಕೊಡ್ತೇವೆ. ನಾವು ನಿಮ್ಮದೇ ಗ್ರಾಹಕರಿಗೆ, ನಾವು ಗುತ್ತಿಗೆದಾರ ಆಗಿರ್ಬೋದು, ನಾವು ಗ್ರಾಹಕರು ಕೂಡ ಆಗಿರೋದ್ರಿಂದ ಆ ಸಮಸ್ಯೆ ನಮ್ಮದೇ. ಅದು ಗುತ್ತಿಗೆದಾರರದ ಸಮಸ್ಯೆ ಅಲ್ಲ, ಗ್ರಾಹಕರದ್ದು ಮಾತ್ರ ಅಲ್ಲ, ನಮ್ಮದು ಸಮಸ್ಯೆನೇ. ಅದನ್ನು ಈಗ ಅವರು ಫೋನ್ ಮಾಡಿದ್ರು, ಅವರ ವಿಷಯ ಖಂಡಿತವಾಗಿ ಸತ್ಯವಿದೆ. ಅದು ಹಿಂದೆ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಹೋರಾಟ. ಮುಖ್ಯವಾಗಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ರು. ಈಗಾಗಲೇ ಈ ಬಗ್ಗೆ ನಾನು ಅಲ್ಫೋನ್ಸ್ ಕೇಳುವವರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ, ಅವರಿಗೆ ಒಂದು ನಾನು ಮನವಿಯನ್ನು ಕೂಡ ಸಲ್ಲಿಸಿದ್ದೀನಿ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಅವ್ರು ಹೇಳ್ತಾ ಇರೋ ವಿಷಯ ಅಂದ್ರೆ, ನಮಗೆ ರಿನ್ಯೂವಲ್ ಮಾಡೋದಕ್ಕೆ ಸಮಸ್ಯೆ ಇಲ್ಲ, ಬಟ್ ನಾವು ರೀಕನೆಕ್ಷನ್ ತೆಗೆದುಕೊಳ್ತಾ ಇದ್ದೀವಿ, ಅದರ ಸಮಸ್ಯೆಗೆ ನಮಗೆ ಪರಿಹಾರ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಮಗೆ ಯಾವ ರೀತಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್? ಆಲ್ರೆಡಿ ಅವರು ನನ್ನ ಗಮನಕ್ಕೆ ತಂದದ್ದು ನನಗೆ ಗೊತ್ತಿಲ್ಲ. ಅದರಲ್ಲಿ ಈಗ ಟೆಂಪರರಿ ಇಷ್ಟೇ ಅವಧಿಗೆ 28 ದಿನಕ್ಕೆ ಅಂತ ಅವರು ಕೊಡೋದು, ನಾವು ಅದರಲ್ಲಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಅದಕ್ಕಿಂತ ಜಾಸ್ತಿ ಬೇಕಾದರೆ ಅವರು 1 ವಾರ 28 ದಿನ, ಒಂದು 2 ದಿನ ಮುಂಚಿತವಾಗಿ ಅಪ್ಲಿಕೇಶನ್ ರಿನ್ಯೂವಲ್ಗೆ ಅಪ್ಲಿಕೇಶನ್ ಕೊಡಬೇಕು. ಒಂದು ವೇಳೆ ಅದು ಅಪ್ಲಿಕೇಶನ್ ಕೊಡದಿದ್ದರೆ ಆ ಡ್ಯೂ ಡೇಟ್ಗಳಿಗೆ ಲ್ಯಾಪ್ಸ್ ಆಗುತ್ತೆ. ಸೊ ಅವರು ಟೆಂಪರರಿ ತಗೊಂಡ್ರೆ ಒಂದು RR ನಂಬರ್ ಅಸೈನ್ ಆಗಿರ್ತದೆ. ಸೊ ಆ ಡೆಪಾಸಿಟಲ್ಲಿ ಇಂಥ RR ನಂಬರ್ ಅಂತ ಅಸೈನ್ ಆಗಿರುತ್ತೆ. ಸೊ ಅದು ಲ್ಯಾಪ್ಸ್ ಆದ ಕೂಡಲೇ ಆಟೋಮೆಟಿಕ್ ಆಗಿ ಅವರಲ್ಲೂ ಅದನ್ನು ಡ್ಯೂ ಡೇಟಲ್ಲಿ ಆ ಸಪ್ಲೈಯನ್ನು ಕಟ್ ಮಾಡ್ತಾರೆ. ಸೊ ಪುನಃ ಅವರು ಬೇಕಾದರೆ ಅದನ್ನು ಫ್ರೆಶ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗಿನ ಕಂಡೀಷನ್ ಆಫ್ ಸಪ್ಲೈ ಪ್ರಕಾರ ನಮಗೆ ಡ್ಯೂ ಡೇಟಲ್ಲಿ ಅವರು ಹಣ ಕಟ್ಟದಿದ್ದರೆ ಅದನ್ನು ರಿನ್ಯೂವಲ್ ಮಾಡುವ ಅವಕಾಶಗಳು ಇಲ್ಲ, ರಿನ್ಯೂವಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡ್ಯೂ ಡೇಟ್ ಒಳಗಡೆ ಅವರು ರಿನ್ಯೂವಲ್ ಮಾಡದಿದ್ದರೆ ಲೇಟರ್ ಫೀಸ್ ಪೇಮೆಂಟ್ ಮಾಡಿ ಅದನ್ನು ರೀಕನೆಕ್ಷನ್ ಮಾಡುವ ಪ್ರೊವಿಷನ್ ಈಗ ಆ್ಯಕ್ಟಲ್ಲಿ ಇಲ್ಲ. ಅದನ್ನು KERC ಒಂದು ಆ್ಯಕ್ಟ್ ಮಾಡಿದೆ, ಆ ಆ್ಯಕ್ಟಲ್ಲಿ ಇಲ್ಲ. ಅದಕ್ಕೆ ನಾವು KERC ಅವರಿಗೆ ಮನವರಿಕೆ ಮಾಡಿದ್ದೇವೆ. ಅವ್ನು ಮಾಡಿಕೊಡ್ತಾನೆ. ಅಂಬೋಡ್ಸನ್ ಅವರು ಲಾಸ್ಟ್ ಟೈಮ್ ಬಂದಿದ್ದರು, ಅಂಬೋಡ್ಸನ್ ಅವರು ಹೇಳಿದ್ರು ಮನವರಿಕೆ ಮಾಡಿದ್ದೇವೆ, ಅವ್ರು ಮಾಡಿಕೊಡ್ತಾನೆ ಅಂತ ಹೇಳುವಾಗ ನಮ್ಮ ನಂಬರ್ ಎಲ್ಲ ತಗೊಂಡು ಹೋಗಿದ್ದಾರೆ. ನಾವು ಅವರಿಗೆ ಆಲ್ರೆಡಿ ಮನವಿ ಮಾಡಿದ್ದೇವೆ, ಸರ್ಕಾರಕ್ಕೂ ಮನವಿ ಮಾಡಿದ್ದೇವೆ. ಮನವಿ ಮಾಡುವಾಗ ಅವರಿಂದ, ಅಧಿಕಾರಿಗಳಿಂದ ಮತ್ತೆ ಸರ್ಕಾರದಿಂದ ಯಾವ ರೀತಿ ಪ್ರತ್ಯುತ್ತರಗಳು ಸಿಕ್ಕಿವೆ ನಿಮಗೆ? ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾರೆ ಅಷ್ಟೇ. ಹಿಂಬರಾವ್ ಕೊಡ್ತಾರೆ, ನಮಗೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೇವೆ ಅಂತ ಹಿಂಬರಾವ್ ಕೊಡ್ತೇವೆ. ನಮ್ಮ ಕಚೇರಿಯಲ್ಲಿ ಅದು ಸ್ಟಾಕ್ ಆಗ್ತಾ ಹೋಗ್ತದೆ. ಇನ್ನು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ನಾವು ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಇದನ್ನ ಎತ್ತೇವೆ. ಅವ್ರು ಹೇಳಿದ ಕ್ವಶನ್ ಅನ್ನ ಎವ್ರಿ ಮೀಟಿಂಗ್ ಅಲ್ಲಿ ನಾವು ಎತ್ತೇವೆ, ಇದನ್ನೊಂದು ಸರಿ ಮಾಡಬೇಕು ನಮಗೆ ಅಂತ. ಇಲ್ಲ, ಅದು ಏನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಈ ಹೊಸ ಸರ್ಕಾರದ ಮುಂದೆ ಹೊಸ ಜನಪ್ರತಿನಿಧಿಗಳ ಒಟ್ಟಿಗೆ ನಾವು ಇದನ್ನು ಹೋಗಿ ಅವರಿಗೆ ಮನವರಿಕೆ ಮಾಡಿ ಸರ್ಕಾರಕ್ಕೆ ಬೆಂಗಳೂರಲ್ಲೇ ಹೋಗಿ ತಿಳಿಸಿ KERC ರೂಲ್ಸ್ ಬುಕ್ಕಲ್ಲಿ ಚೇಂಜ್ ಮಾಡುವ ವ್ಯವಸ್ಥೆಯನ್ನು ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮಾಡ್ತೇವೆ. ಇನ್ನೊಂದು ಶಾರ್ಟ್ ಟೈಮಲ್ಲಿ ಮಾಡ್ತೇವೆ. ಈಗೇನು ಗೊಂದಲ ಇದೆ ಅದು ಶಾರ್ಟ್ ಟೈಮ್ ಡೆಫಿನೆಟ್ಲಿ ಮಾಡುವ 100% ಹೇಳುವುದಿಲ್ಲ, ಪ್ರಯತ್ನವನ್ನು ಪ್ರಯತ್ನವನ್ನು ಮಾಡ್ತೇವೆ. ಖಂಡಿತ ಸರ್. ಹಾಗಾದ್ರೆ ಈಗೊಂದು ಆ ನಿಟ್ಟಿನಲ್ಲಿ ನೋಡೋದ್ರೆ ಈ ಸ್ಪಾಟ್ ಬಿಲ್ಲಿಂಗ್ ಮಿಷಿನ್ಗಳ ಬಗ್ಗೆ ತಾವೇನು ಹೇಳ್ತೀರಿ? ಅದು ಒಂದು ದೊಡ್ಡ ಸಮಸ್ಯೆ. ನೋಡಿ, ಮೆಸ್ಕಾಂನವರಿಗೆ ಬಿಲ್ಲಿಂಗ್ ಸಿಸ್ಟಮ್ ಇದೆ, ಅದೂ ಹೊರಗುತ್ತಿಗೆ ಮಾಡಿದ್ದಾರೆ. ನೋಡಿ, ಎಂಪ್ಲಾಯ್ಮೆಂಟ್ ಬೇಕು ಅಂತ ನಾವು ರಾಷ್ಟ್ರ ಮಟ್ಟದಲ್ಲಿ ಮಾತಾಡ್ತೇವೆ. ನಿರುದ್ಯೋಗದ ಸಮಸ್ಯೆ ಎಷ್ಟೋ ಜನ BCom ಅಥವಾ ಏನೋ ಆಗಿದ್ರೆ ನಮ್ಮ ಜಿಲ್ಲೆಯಲ್ಲಿದ್ದೆ, ಹೊರ ಜಿಲ್ಲೆದು ಬೇಡ, ಉಡುಪಿ ಜಿಲ್ಲೆಯವರನ್ನು ತಗೊಳ್ಳಿ, ಹೊರ ಜಿಲ್ಲೆಯವರು ಯಾಕೆ, ಅಲ್ಲಿ ಇಂಪ್ಲಿಮೆಂಟ್ ಆಗ್ತದೆ.
ಅಲ್ಲಿ ಸಹ ಬೇಕಾದಷ್ಟು ಪೋಸ್ಟ್ಗಳಿವೆ, ಇಲ್ಲಿಯೂ ಪೋಸ್ಟ್ಗಳಿವೆ. ಯಾಕೆ ನೀವು ಇನ್ನೂ ಕೂಡ ಹೊರ ಗುತ್ತಿಗೆ ಕೊಡಿ? ನಮಗೆ ಗುತ್ತಿಗೆ ಕೊಡಿ ನಾವು ಕೇಳಿ, ನಾನು ಗುತ್ತಿಗೆದಾರ ಆಗಿರ್ಬೋದು, ಅದನ್ನು ಕೊಡಿ ನಾವು ಕೇಳಿದ್ರು. ನಮಗೆ ಆಗುವಂಥ ಕೆಲಸವನ್ನು ಮಾತ್ರ ಕೊಡಿ. ಮೀಟ್ರ್ ಬಿಲ್ಲಿಂಗ್ ಮಾಡೋದು ಡಿಪಾರ್ಟ್ಮೆಂಟ್ಲೇ ಮಾಡಬೇಕು. ಯಾಕೆ ಔಟ್ಸೋರ್ಸಿಗೆ ಕೊಡಬೇಕು? ಎಷ್ಟು ರೆವಿನ್ಯೂ ಲಾಸ್ ಆಗ್ತದೆ, ಅವ ಸರಿ ಮಾಡ್ತಾ ಇಲ್ಲ. ಮೀಟ್ರ್ ಬಿಲ್ಲಿಂಗ್ ಸರಿ ಮಾಡ್ತಾನೆ ಇಲ್ಲ, ಯಾಕೆ ಔಟ್ಸೋರ್ಸ್ ಕೊಟ್ಟಿದ್ದಾರೆ, ಅವ ಸರಿಯಾಗಿ ಮಾಡ್ತಾ ಇಲ್ಲ. ಅಲ್ಲಿ ಒಂದು ಮಿಷಿನರಿ ಇದೆ, ಸ್ಮಾರ್ಟ್ ಬಿಲ್ಲಿಂಗ್ ಮಿಷಿನ್, ಅಲ್ಲೇ ಸ್ಮಾರ್ಟ್ ಬಿಲ್ ಮಾಡಿ ಕೊಡ್ತಾನೆ. ಆ ಮಿಷಿನ್ ಸಪ್ಲೈ ಮಾಡೋದಿಲ್ಲ ಅವ. ಇದಕ್ಕೆ ಹೈಯರ್ ಆಫೀಸರ್ಗಳು ಬಿಲ್ ಆಗದಿದ್ದರೆ ರೆವಿನ್ಯೂ ಬರೆದಿದ್ದರೆ ಜೋರು ಮಾಡ್ತಾರೆ. ಈಗ ರೆವಿನ್ಯೂ ಕಮ್ಮಿ ಆದ ತಕ್ಷಣ ಮಂತ್ಲಿ ಅನಾಲಿಸಿಸಲ್ಲಿ ಅವ್ರಿಗೆ ಹೋಗ್ಬಿಡ್ತದೆ, ರೆವಿನ್ಯೂ ಕಮ್ಮಿ ಆಗಿದೆ, ಎಲ್ಲಿ ಆಗಿದೆ, ಅಲ್ಲಿ ಸೆಕ್ಷನ್ ಆಫೀಸರ್ಗಳಿಗೆ ಡಿಸ್ಕನೆಕ್ಷನ್ ಮಾಡೋಂಥ ಜೋರು ಬರ್ತದೆ, ಅಥವಾ AWಗೆ ಬೈತಾರೆ, ಅಥವಾ ಎಕ್ಸಿಕ್ಯೂಟಿವ್ ಬೈತಾರೆ, ಟಾಪ್ ಲೆವೆಲ್ ಬೈತಾ ಬರ್ತಾರೆ. ಇದನ್ನು ಮಾಡ್ತಾನೆ ಇಲ್ಲ. ಇದು SBM ಇಲ್ಲವೇ ಇಲ್ಲ. ಕೆಲವು ಕಡೆ ರಿಪೇರಿ ಆಗಲಿಲ್ಲ, ಸರಿಯಾಗಿ ಇಲ್ಲ. ಮತ್ತು ನನ್ನ ಒತ್ತಾಯ ಇದೆ, ಎಂಪ್ಲಾಯ್ಮೆಂಟ್ ಆಗ್ತದೆ, ಸ್ಥಳೀಯ ಲೋಕಲ್ BCom BA ಅವರಿಗೆ ಸಾಕು, ಅವರು ಬರ್ತಾರೆ, ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡಿ, ಸೂಕ್ತ ಭದ್ರತೆ ಕೊಡಿ, ಅವರಿಗೆ ಜಾಬ್ ಭದ್ರತೆ ಕೊಡಿ. ಇದು ಇನ್ನು ಮುಂದೆ ಹೀಗೆ ನಡ್ಕೊಂಡು ಹೋದರೆ ನಮ್ಮ ಜಿಲ್ಲೆಯಲ್ಲಿ ಹೊರ ಜಿಲ್ಲೆಗೆ ಹೋಗಬೇಕಾಗ್ತದೆ. BCom ಕಲ್ತವ್ರು ಎಲ್ಲೇ ಹೋಗೋದು ಪಾಪ. ಇಂಜಿನಿಯರಿಗಾದರೆ ನೀವು ಬೆಂಗಳೂರಿಗೆ ಹೋಗ್ಬೋದು, BCom ಕಲ್ತವ್ರು ಎಲ್ಲೇ ಹೋಗೋದು, ಅಥವಾ BA ಕಲ್ತವ್ರು ಎಲ್ಲೇ ಹೋಗೋದು. ಅದಕ್ಕೋಸ್ಕರ BCom ಕಲ್ತವ್ರು ಬೇಕಾದಷ್ಟು ಜನ ಇದ್ದಾರೆ, ಡಬಲ್ ಡಿಗ್ರಿ ಮಾಡಿದವರು ಇದ್ದಾರೆ. ಅವರಿಗೆ ಕೊಡಿ ಸೂಕ್ತ ಒಂದು ಸಂಬಳ ನಿಗದಿ ಮಾಡಿ, ಅವರನ್ನು ನೀವು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಗಿ ತಗೊಳ್ಳಿ, ಗುತ್ತಿಗೆ ಕೊಡಬೇಡಿ. ಇನ್ನು ಮುಂದೆ ಗುತ್ತಿಗೆ ಕೊಟ್ಟವ ಸರಿ ಮಾಡ್ತಾ ಇಲ್ಲ. ನಮ್ಮ ಇಲ್ಲಿಯ ಒಂದು ಉದ್ಯೋಗದ ವ್ಯವಸ್ಥೆಯನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಬೋದಲ್ಲ. ಹೌದು, ನಮ್ಮ ಚಿಂತನೆ ಕೂಡ ಅದೇ ಇದೆ. ಯಾಕೆಂದ್ರೆ ನೀವು ಈಗ ಹಲವಾರು ಕೆಲಸಗಳಿವೆ, ಇಲ್ಲಿ ಲೋಕಲ್ ಗುತ್ತಿಗೆದಾರರಿದ್ದಾರೆ, 400 ಜನ ಗುತ್ತಿಗೆದಾರರಿದ್ದಾರೆ, ಅಲ್ಲಿ ಮಾಡುವಂಥ ಕೆಪಾಸಿಟಿ ಇದ್ದಾರೆ. ನೀವು ಟೆಂಡರಿಗೆ ಕೊಡುವಾಗ ಸ್ಥಳೀಯ ಗುತ್ತಿಗೆದಾರ ಆಗುವಂಥ ವ್ಯವಸ್ಥೆಯನ್ನು ಮಾಡಿ. ಇವರು ಮಾಡೋದು ಇಲ್ಲಿಯ ಗುತ್ತಿಗೆದಾರರೇ ಆಗೋದಿಲ್ಲ, ಎಲ್ಲ ಡೆಲ್ಲಿ ಅವರೀಗ ಈಗ ಮೊನ್ನೆ RGG ಅಂತ ಅಥವಾ ದೀನ್ ದಯಾಳ್ ಅಂತ ಕೊಟ್ಟರು. ದೀನ್ ದಯಾಳ್ ಕೊಡುವಾಗ ಎಷ್ಟೋ ನಮ್ಮ ಗುತ್ತಿಗೆದಾರ ಕೆಲಸ ಇಲ್ಲದಾಗಿ ಮಾಡಿಬಿಟ್ರು. ಯಾಕೆ ದೀನ್ ದಯಾಳ್ ಕೊಟ್ಟದ್ದು ತಪ್ಪಲ್ಲ, ಸರ್ಕಾರ ಕೊಡಬೇಕು, ಅದಕ್ಕೆ ನಾವು ಬೆಂಬಲ ಇದೆ. ಆದರೆ ನಾವು 1 ಮನೆ 2 ಮನೆ ಗ್ರಾಮೀಣ ಭಾಗದಲ್ಲಿರ್ತ ವಿದ್ಯುತ್ ಗುತ್ತಿಗೆದಾರ 1 ಮನೆ 2 ಮನೆ ಕರೆಂಟ್ ಮಾಡಿ ಅವನ ಜೀವನ ಸಾಗಿಸ್ತಾ ಇರ್ತಾನೆ. ಅವನಿಗೆ ಕೃಷಿಕನೂ ಕೂಡ ನೋಡಿ, ನಮ್ಮಲ್ಲಿ ದೊಡ್ಡ ದೌರ್ಭಾಗ್ಯ ಏನಿದೆ, ನಾವು ಕೃಷಿಕರಾಗಿದ್ದುಕೊಂಡು ವಿದ್ಯುತ್ ಗುತ್ತಿಗೆ ಆ ಟೈಮಲ್ಲಿ ಮಾಡ್ತೇವೆ. ಕೃಷಿ ಟೈಮಲ್ಲಿ ಕೃಷಿ ಮಾಡ್ತೇವೆ, ವಿದ್ಯುತ್ ನಮ್ಮ ಕೃಷಿ ಟೈಮ್ ಮುಗಿದ ಮೇಲೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ. ಇದು ಮಾಡುವಾಗ ಕೃಷಿಕನೂ ಉದ್ಧಾರ ಆಗ್ತಾನೆ, ಕಾಂಟ್ರಾಕ್ಟರ್ ಉದ್ಧಾರ ಆಗ್ತಾನೆ. ಇವರೇನು ಮಾಡ್ತಾರೆ, ಡೈರೆಕ್ಟ್ ಒಂದು ಕಂಪನಿ ಕೊಟ್ಬಿಡ್ತಾರೆ, ಅವ ಬಂದು ನಮ್ಮ ಹತ್ರನೇ ಮಾಡಿಸ್ತಾನೆ. ನೋಡಿ, ಅವ ಮಿಡ್ಲ್ ಕಮಿಷನ್ ತಗೊಳ್ತಾನೆ ವಿನಃ ಲೋಕಲ್ ಹತ್ರ ಹಿಡ್ಕೊಂಡು ಇಲ್ಲಿ ಸಣ್ಣ ಪುಟ್ಟ 1,000 ರೂಪಾಯಿ ಇದ್ರೆ ಅವು ಇಲ್ಲಿ 500 ರೂಪಾಯಿಗೆ ಮಾಡಿಸ್ತಾನೆ. ಅವನಿಗೆ 500 ರೂಪಾಯಿ ಕೂತಲ್ಲಿ ಸಿಗ್ತದೆ. ಇದು ಸಿಸ್ಟಮ್ ಬದಲಾಗಲೇಬೇಕು, ಸರ್ಕಾರಗಳು ಕಣ್ತೆರೆಯಬೇಕು, ಸ್ಥಳೀಯ ಗುತ್ತಿಗೆದಾರರಿಗೆ ಸಿಗಬೇಕು ಕೆಲಸ. ಇದು ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಲೋಕಲ್ ಏನು ಎಂಪ್ಲಾಯ್ಮೆಂಟ್ ಉಂಟು, ಅವರನ್ನು ನೀವು ಹೊರ ಜಿಲ್ಲೆಗೆ ದೂಡಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ದೊಡ್ಡ ಮೇಜರ್ ಇಶ್ಯೂ. ಅದಕ್ಕಿಂತ ನಾನು ಬಿಲ್ಲಿನ ಬಗ್ಗೆ ಇಮಿಡಿಯೇಟ್ ಅವರು ಆ ಕುರಿತಾಗಿ ತಮ್ಮ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ತೇನೆ. ಈಗಾಗಲೇ ಗಮನಿಸಿದ್ದೀವಿ ಯಾವ ರೀತಿಯಾಗಿ ಇಂತಹ ಒಂದು ಸಮಸ್ಯೆ ಎದುರಾಗಿ ನಿಂತಿದೆ ಅಂತ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾವ ರೀತಿ ಅವೇರ್ನೆಸ್ ಇದ್ದರೆ ಇಲ್ಲಿ ಈ ಸಾರ್ವಜನಿಕ ವಲಯದಲ್ಲಿ ಈ ಸಮಸ್ಯೆಗಳನ್ನ ತಡೆಗಟ್ಟಬಹುದು, ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಇಂತಹ ಸಮಸ್ಯೆಗಳನ್ನ ಪರಿಹರಿಸಬಹುದು ಅಂತ ಈಗಾಗಲೇ ಅವರು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಇನ್ನಷ್ಟು ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತೇನೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ KPTCL ಗೋಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮುಖ್ಯವಾಗಿ ಗಮನಿಸ್ತಾ ಇದ್ದೇವೆ ಯಾವ ವಿಷಯವಾಗಿ ಅಂದರೆ ಈಗ KPTCL, ಮೆಸ್ಕಾಂ ಹಾಗೂ ಗುತ್ತಿಗೆದಾರರು ಮತ್ತು ಗ್ರಾಹಕರಿಗೆ ಈಗ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಉಡುಪಿ ಜಿಲ್ಲೆಯಲ್ಲಿ ಇಂತಹ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ತಲೆ ಎತ್ತಿದೆ ಮತ್ತು ಇದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನೋದರ ಕುರಿತಾಗಿ ಕೂಲಂಕುಷವಾದಂತಹ ಚರ್ಚೆಗಳನ್ನು ನಡೆಸ್ತಾ ಇದ್ವಿ. ನಮ್ಮ ಅತಿಥಿಗಳೊಟ್ಟಿಗೆ ನನ್ನ ಮಾತುಕತೆಗಳನ್ನು ಮುಂದುವರಿಸ್ತಾ ಇದ್ದೇನೆ. ಈಗಾಗಲೇ ಗಮನಿಸಿರ್ಬೋದು ಸರ್, ಯಾವ ರೀತಿಯಾದಂತಹ
ಸಂದರ್ಭ ಎದುರಾಗ್ತಾ ಇದೆ ಅಂತ. ಮುಖ್ಯವಾಗಿ ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯವನ್ನು ಹೇಳಬೇಕು. ಈಗ ಒಂದು ಸಾಮಾನ್ಯವಾಗಿ ಒಂದು ಯಾವುದೇ ಒಂದು ವಸ್ತು ಖರೀದಿಗಾಗಿರ್ಬೋದು, ಯಾವುದೇ ಒಂದು ನಮಗೆ ಬೇಕಾದಂತಹ ದಿನಬಳಕೆಗೆ ಉಪಯೋಗವಾದಂತಹ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ನಾವು ಯಾವ ರೀತಿಯಾಗಿ ಒಂದು ಕೂತಲ್ಲಿಯೇ ಮೊಬೈಲನ್ನು ಯೂಸ್ ಮಾಡಿಕೊಂಡು ಆನ್ಲೈನ್ನಲ್ಲಿ ಏನೆಲ್ಲ ಶಾಪಿಂಗ್ಗಳನ್ನು ಮಾಡ್ತಾ ಇದ್ದೇವೆ, ಯಾವ ರೀತಿಯಾದಂತಹ ಪರ್ಚೇಸಿಂಗ್ ಎಲ್ಲ ನಡೀತಾ ಇದೆ ಅಂತ. ಆದರೆ ಇದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಂತಹ ಮೇಜರ್ ಒಂದು ನಮಗೆ ಬೇಕಾಗಿರ್ತಕ್ಕಂತಹ ಪವರ್ ಸಪ್ಲೈಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಮೆಸ್ಕಾಂ ಮತ್ತು KPTC ಇಲಾಖೆಯ ವತಿಗಳಿಗೆ ಈಗ ಅಲ್ಲಿಗೆ ಹೋಗಿ ಬಿಲ್ ಪೇ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಇನ್ನೂ ಕೂಡ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿದ್ರು ಇದಕ್ಕೆ ಸರಿಯಾದಂತಹ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಸಿಗ್ತಾ ಇಲ್ಲ. ಆ ಕುರಿತಾಗಿ ತಾವೇನು ಹೇಳ್ತೀರಿ? ಹೌದು, ಖಂಡಿತ ಇದು ನಮ್ಮ ದೌರ್ಭಾಗ್ಯ. ಯಾಕಂದರೆ ನಾವು ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ಯಾವಾಗಲೇ ಆಗಬೇಕಿತ್ತು ನಾವು ಆನ್ಲೈನಲ್ಲಿ. ಯಾಕೆ ಮೆಸ್ಕಾಂನವರು ಇನ್ನೂ ಗಣನೆ ತಗೊಂಡಿಲ್ಲ ಗೊತ್ತಿಲ್ಲ. ಸರ್ಕಾರ ಕೂಡ ಆದರೆ ಒಂದು ಪೈಲಟ್ ಯೋಜನೆ ಅಂತ ಕೆಲವೊಂದು ಮಾಡಿದೆ. ಮಣಿಪಾಲದಲ್ಲಿ ಪೈಲಟ್ ಯೋಜನೆ ಮಾಡಿ ಆನ್ಲೈನ್ ಪೇಮೆಂಟ್ ಆಗ್ತಾ ಇದೆ. ಬಟ್ ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಆಗಿಲ್ಲ. ಅದು ನನಗೆ ಒಂದು ಭಾರಿ ಸರ್ಪ್ರೈಸ್. ಯಾಕೆಂದರೆ ಇವರು ಮೂರು ಸಾಫ್ಟ್ವೇರ್ ಕಂಪನಿಗಳನ್ನ ಬಾಡಿಗೆ ಇಟ್ಕೊಂಡಿದ್ದಾರೆ. ಎನರ್ಜಿ ಸಿಂಕ್ ಅಂತ ಒಂದಿದೆ, ಆನಂತರ ಇನ್ಫೋಸಿಸ್ನವರದೊಂದು ವ್ಯಾಮ್ಸ್ ಅಂತ ಒಂದು ಇಟ್ಕೊಂಡಿದ್ದಾರೆ. ಒಬ್ಬ AWA ಅಥವಾ ಸೆಕ್ಷನ್ ಆಫೀಸರ್ ಈಗ ಉಡುಪಿ ಮಣಿಪಾಲದಲ್ಲಿ ಆ ಮೂರಲ್ಲಿ ಕೆಲಸ ಮಾಡಬೇಕು ಅವರು. ಅಂತ ದೌರ್ಭಾಗ್ಯ ನೋಡಿ. ಎನರ್ಜಿ ಸಿಸ್ಟಮ್ ಇಂಪ್ರೂವ್ಮೆಂಟ್ ಏನಿದೆ ಎನರ್ಜಿ ಸಿಂಕಲ್ಲಿ ಮಾಡ್ಕೋಬೇಕು. ಆನಂತರ ಇವ್ರದ್ದು ವ್ಯಾಮ್ಸ್ ಅಂತ ಬಂದಿದೆ ಒಂದು, ಅದರಲ್ಲಿ ಬಿಲ್ಗಳ ಬಗ್ಗೆ ಎಲ್ಲ ಮಾಡ್ತಾರೆ. ಈಗ ಇನ್ಫೋಸಿಸ್ ಬಂದಿದೆ. ಈ ಮೂರಲ್ಲಿ ಕೆಲಸ ಮಾಡೋ ಬದಲು ನಾನು ನಿಮ್ಮದೇ ಆದ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾಕೆ ಆಗಲಿಲ್ಲ? ಸರ್ಕಾರಕ್ಕೆ ನಾನು ಉನ್ನತಾಧಿಕಾರಿಗಳಿಗೆ ಕ್ವಶನ್ ಮಾಡ್ತಾ ಇರ್ತಾನೆ, ಕೆಲಸ ಗೇಲಿ ಮಾಡ್ತೇನೆ. ನಾನು ಗೇಲಿ ಮಾಡಿಯೇ ಮಾಡ್ತೇನೆ. ಇಷ್ಟು ದೊಡ್ಡ ಕಂಪನಿ ನಿಮಗೆ ಒಂದು ಸಾಫ್ಟ್ವೇರನ್ನು ಡೆವಲಪ್ಮೆಂಟ್ ಎಷ್ಟು 2-3 ಲಕ್ಷ ಕೊಟ್ಟರೆ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿ ಕೊಡ್ತಾರೆ. 2-3 ಲಕ್ಷ ಕೊಟ್ಟರೆ ಇವರಿಗೆ ಇನ್ನೂ ಬಾಡಿಗೆಯಲ್ಲಿ ಇದ್ದಾರೆ. ಅಂದರೆ ಎವ್ರಿ ಮಂತ್ ಒಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಒಂದು ಕಂಪನಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಅದು ಎಷ್ಟೋ ಕೋಟಿಗಳು ಉಳಿತವೆ ನಮಗೆ. ನೀವು ಪರ್ಚೇಸ್ ಮಾಡಿದರೆ ಅದನ್ನೇ ನಮ್ಮಲ್ಲಿ ಅನೇಕ ಸಾಫ್ಟ್ವೇರ್ ಕಲ್ತವರಿದ್ದಾರೆ, ನಮ್ಮ ಜಿಲ್ಲೆಯವರೇ ಇದ್ದಾರೆ. ಅವರೇ ಬೆಂಗಳೂರಿನಲ್ಲೇ ಇದ್ದಾರೆ ನಮ್ಮಲ್ಲಿ. ನಾವು ಸಾಫ್ಟ್ವೇರ್ ಕಂಪನಿಯ ಒಂದು ರಾಜಧಾನಿ ಆಗಿದೆ ನಮ್ಮ ರಾಷ್ಟ್ರದಲ್ಲಿ. ಅವರೇ ಒಂದು ಮಾಡಿಕೊಡ್ಬೋದು, ಒಂದು ಸಾಫ್ಟ್ವೇರ್ ಮಾಡಿಕೊಡಿದ್ರೆ ಡೆವಲಪ್ಮೆಂಟ್ ಮಾಡಿಕೊಡ್ತಾರೆ. ಇವರು ಇಷ್ಟಕ್ಕೂ 4-5 ಕಂಪನಿಗಳಿವೆ ನಮ್ಮ ರಾಜ್ಯದಲ್ಲಿ. ಜಿಲ್ಲೆಯಲ್ಲಿ ಅಥವಾ ಉಡುಪಿ ಮೆಸ್ಕಾಂನವರೇ ಹಿಡ್ಕೊಳ್ಳುವ. ಇವರಿಗೆ ಒಂದು ಮಾಡುವ ಒಂದು ಆಲೋಚನೆ ಕೂಡ ಸರ್ಕಾರಕ್ಕೂ ಇಲ್ಲ, ಈ ಅಧಿಕಾರಿಗಳಿಗೂ ಇಲ್ಲ ಅಂತ ನನ್ನ ಭಾವನೆ. ಖಂಡಿತ ಮಾಡಬೇಕಿತ್ತು. ಯಾಕೆ ಮಾಡಲಿ? ನಂದು ಯಾವಾಗಲೂ ಕ್ವಶನ್ ಉಂಟು. ನೀವು ಎನರ್ಜಿ ಸಿಂಕ್ಗೆ ಬಾಡಿಗೆ ಕೊಡೋ ಬದಲು ಪ್ರತಿ ತಿಂಗಳು ಬಾಡಿಗೆ ಕೊಡಲು ಬಂದು ಸ್ವಂತ ಸಾಫ್ಟ್ವೇರ್ ಪರ್ಚೇಸ್ ಮಾಡಿ. NIC ಇಂದ ನ್ಯಾಷನಲ್ ಎಲ್ಲ ಇಲಾಖೆಗಳು ಬಂದುಬಿಟ್ಟಿದೆ. ಎಲ್ಲ ಇಲಾಖೆಗಳು ಈಗ ಆನ್ಲೈನಲ್ಲಿ ಇದೆ, ಬಂದುಬಿಟ್ಟಿದೆ. ನೀವು ಗೂಡಂಗಡಿ ಹೋಗಿ ಸ್ವೀಪ್ ಮಾಡ್ಬೋದು ಅಂತ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ನೋಡಿ ಇನ್ನೂ ಕೂಡ ನಾವು ಕ್ಯೂ ನಿಲ್ಲುವ ಪರಿಸ್ಥಿತಿ ಇದೆ. ಇವರು ಎಲ್ಲದರಲ್ಲೂ ಡಿಲೇ. ಇದನ್ನ ನಾವು ಕಟ್ಟುವಂಥದ್ದು ದುಡ್ಡು ಎಲ್ಲಿ ಕಟ್ಟುದಿಲ್ಲ. ಈಗ ರಾಜ್ಯದಲ್ಲಿ ನಾವು ಮೋಸ್ಟ್ಲಿ ನಾವು ಮೆಸ್ಕಾಂ 2ನೇ ಸ್ಥಾನದಲ್ಲಿ ಇರಬೇಕು ಅಂತ ನನ್ನ ಭಾವನೆ. ಮೆಸ್ಕಾಂ ಆದ್ರೆ ನಾವು 2ನೇ ಸ್ಥಾನದಲ್ಲಿ ಇದೆ ದುಡ್ಡು ಕಟ್ಟುವಂತ. ರೆವಿನ್ಯೂ ಕಟ್ತಾ ಇದ್ದೇವೆ ನಾವು. ಹೌದು, ರೆವಿನ್ಯೂ ಕಟ್ತಾ ಇದ್ದೇವೆ. ಪ್ರಾಂಪ್ಟ್ ಆಗಿ ನಮ್ಗೆ ಡಿಸ್ಕನೆಕ್ಷನ್ ಮಾಡಿದಾಗ ಗೌರವ ಹೋಗ್ತದೆ, ಮರ್ಯಾದೆ ಹೋಗ್ತದೆ. ನಮ್ಮ ಊರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾರಾದ್ರೂ ಒಬ್ಬ ಡಿಸ್ಕನೆಕ್ಷನ್ ಮಾಡದೆ ಬಂದ್ರೆ ಅವನಿಗೆ ಅದು ಪ್ರೆಸ್ಟೇಜ್ ಕ್ವಶನ್ ಆಗ್ತದೆ. ಬೇರೆ ಜಿಲ್ಲೆಗೆ ಹೋಲಿಸಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಇಷ್ಟೆಲ್ಲ ನಾವು ದುಡ್ಡು ರೆವಿನ್ಯೂ ಕಟ್ತಾ ಇರೋದ್ರಿಂದ 90-95% ಜನ ದುಡ್ಡು ಕಟ್ತಾ ಇದ್ದಾರೆ ಎವ್ರಿ ಮಂತ್. ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಇವರಿಗೆ ಒಂದು ಸಾಫ್ಟ್ವೇರ್ ಪರ್ಚೇಸ್ ಮಾಡಲಿಕ್ಕೆ ಒಂದು ಆಗೋದಿಲ್ಲ ಹೇಳಿದ್ರೆ ಗತಿ ಇಲ್ಲ ಅಂತ ಹೇಳಿ ನಾವೇನು ಹೇಳ್ಬೇಕು? ಗತಿ ಇಲ್ಲ ಅಂತ ಹೇಳ್ಬೇಕಾಗ್ತದೆ ಅಲ್ವಾ? ಅದರಿಂದ ಅದನ್ನು ಮುಂದಿನ ಈ ಸಾಫ್ಟ್ವೇರ್ ಯುಗದಲ್ಲಿ ನಾವು ಇನ್ನು ಮುಂದೆ ನಮ್ಮ ಜನಪ್ರತಿನಿಧಿಗೆ ಇದನ್ನು ಹೇಳ್ತೇವೆ, ನಾವು ಕೂಡ ಹೇಳ್ತೇವೆ. ಗ್ರಾಹಕರು ಕೂಡ ಒತ್ತಡ ಹಾಕಬೇಕು. ಅವರು ಹೇಳಿದ್ದನ್ನೇ ನಾವು ಕಟ್ತಾ ಇರ್ತಾರೆ, ಗ್ರಾಹಕರು ಕೂಡ ಯಾರು ಮಾತೆತ್ತುವುದಿಲ್ಲ. ನಿಮ್ಮಂತ ಮಾಧ್ಯಮ ಈಗ ನೀವು ಬಂದಿದ್ರೆ ನಮಗೆ ಅವಕಾಶ ಕೊಟ್ಟದ್ರಿಂದ ಇಡೀ ಇದಕ್ಕೆ ಜಿಲ್ಲೆಗೆ ಪಸರಿಸುವ ವ್ಯವಸ್ಥೆ ಆಯಿತು. ಈ ವ್ಯವಸ್ಥೆಯಿಂದ ಆದರೂ ಕೂಡ ಈ ನಮ್ಮ ಜೊತೆ ನಾವು ಲಾಸ್ಟ್ ಟೈಮ್ ಒಂದು ಹೋರಾಟ ಮಾಡಿದ್ವಿ. ನಮ್ಮ ಗುತ್ತಿಗೆ ಬಂದಿತ್ತು, ಒಂದು ಹೋರಾಟ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡಿತ್ತು. ಆವಾಗ ಕೂಡ ನಮ್ಗೆ ಮಾಧ್ಯಮದವರು ಒಳ್ಳೆ ಪ್ರಚಾರವನ್ನು ಕೊಟ್ಟು ಅದು ಸಕ್ಸಸ್ ಆಯಿತು. ನಮ್ದು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದೆ. ಇದೇ ಅವೇರ್ನೆಸ್ ಪ್ರೋಗ್ರಾಮನ್ನು ಎಲ್ಲ ಮಾಧ್ಯಮದವರು ಒಟ್ಟಾಗಿ ಮೆಸ್ಕಾಂನ ಮೇಲೆ ಮುಗಿಬೀಳಬೇಕು. ಯಾಕೆ ಮಾಡೋದಿಲ್ಲ ನೀವು? ಯಾಕೆ ಮಾಡೋದು? ನಾವು ಸಪೋರ್ಟ್ ಖಂಡಿತವಾಗಿ ಕೊಡ್ತೇವೆ. ನಾವು ಅದಕ್ಕೆ ಬೇಕಾದ ಏನು ದಾಖಲೆಗಳು ಬೇಕು ಅಥವಾ ಬೇಕಾದ ಏನು ಮನವಿಗಳನ್ನು ತಯಾರು ಮಾಡಬೇಕು, ಅದನ್ನು ನಾವು ಕೂಡ ಬೆಂಗಳೂರಿಗೆ ಬೇಕಾದ್ರೆ ಬೆಂಗಳೂರಿಗೆ ಹೋಗ್ತೇವೆ, ಮಾಡುವ. ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ಮಾಡಿ, ಖಂಡಿತ ಮಾಡಿ. ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೇವೆ. ನಾವು ಅವೇರ್ನೆಸ್ಸನ್ನು ಗ್ರಾಹಕರು ಮತ್ತು ಗುತ್ತಿಗೆದಾರರು ಏನಂದರೆ
ಮಿಡ್ಲಲ್ಲಿ ಕೀಲೆಣ್ಣೆ ಆಗಿರ್ತೇವೆ ನಾವು. ಈ ಕಡೆ ಗ್ರಾಹಕ, ಈ ಕಡೆ ಮೆಸ್ಕಾಂ, ನಾವು ಕೀಲೆಣ್ಣೆ, ಆ ಕಡೆಯಿಂದ ಕ್ರಷರ್ ಆಗೋದಿಲ್ಲ. ಈಗ ಏನು ಗೊಂದಲ ಆಗದಾಗೆ ನಾವಿರ್ತೇವೆ. ಒಂದು ವೇಳೆ ನಾವು ಇಲ್ಲದಿದ್ದರೆ ಮೆಸ್ಕಾಮಲ್ಲಿ ದಿವಸ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ನಿಮಗೆ ಜಗಳ ಆಗ್ತಾನೆ ಇರ್ತದೆ. ನಿಮಗೆ ಮೆಸ್ಕಾಮಲ್ಲಿ ಗ್ರಾಹಕರ ಮುಂದೆ ಜಗಳ ಮಾಡೋ ಸಂಖ್ಯೆ ಭಾರಿ ಕಮ್ಮಿ. ಒಂದು ವೇಳೆ ಮೆಸ್ಕಾಂನವ್ರನ್ನ ಗುತ್ತಿಗೆದಾರರು ಬೇಡ ಅಂತ ಬಿಟ್ಬಿಟ್ರೆ ಖಂಡಿತವಾಗಿ ಇನ್ನು ಮುಂದೆ ದಿವಸ ಜಗಳ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಅವರು ಎಂಪ್ಲಾಯ್ ಮಾಡಬೇಕು, ಜಾಯಿನ್ ಮಾಡಬೇಕು. ಖಂಡಿತ. ಸರ್ ಅಲ್ಬನ್ ಸರ್, ಈಗ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕೋಟಾ ಸಬ್ ಡಿವಿಷನ್ ನಲ್ಲಿ ಈಗ ಒಂದು ಸಮಸ್ಯೆ ಅಂದ್ರೆ ಆ ನಿಟ್ಟಿನಲ್ಲಿ ಕೋಟಾ ವಿಭಾಗದಲ್ಲಿ ನೋಡೋದಾದ್ರೆ ಈ ಒಂದು ರೆವಿನ್ಯೂ ಸೆಕ್ಷನ್ ಇನ್ನೂ ಆಪರೇಟ್ ಆಗಿಲ್ಲ ಅಂತ ಅಲ್ಲಿ. ಹೌದು, ಅಲ್ಲಿ ಈಗ ಒಂದು ಸಬ್ ಡಿವಿಷನ್ ಸ್ಯಾಂಕ್ಷನ್ ಆಗಿದೆ, ಎ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ. ಸೊ ರೆವಿನ್ಯೂ ಸೆಕ್ಷನ್ ಇನ್ನೂ ಕೂಡ ಆಪರೇಟ್ ಆಗಿಲ್ಲ. ಸೊ ಅದು ಟೆಕ್ನಿಕಲ್ ಸೆಕ್ಷನ್ ಆದರೂ ರೆವಿನ್ಯೂ ಸೆಕ್ಷನ್ ಓಪನ್ ಆಗಿದೆ, ಅವರಿಗೆ ಬಿಲ್ಲಿಂಗ್ ಮಾಡಲು ಸಾಧ್ಯ ಆಗ್ತಿಲ್ಲ. ಯಾಕೆ, ಏನು ಸಮಸ್ಯೆ ಆಗ್ತಿದೆ ಅಲ್ಲಿ? ಅಂದರೆ ಇಚ್ಛಾಶಕ್ತಿ ಕೊರತೆ, ನಮ್ಮ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಕೊರತೆ. ಸೊ ಅವರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಬೇರೆ ಅಪಾಯಿಂಟ್ಮೆಂಟ್ ಮಾಡಿದರೆ ಇದನ್ನು ಇಂಪ್ಲಿಮೆಂಟ್ ಮಾಡಲು ಸಾಧ್ಯ ಆಗಿದೆ. ಅದೇ ರೀತಿ ಸೇಮ್ ಪ್ರಾಬ್ಲಮ್ ಶಂಕರನಾರಾಯಣ, ಅಲ್ಲಿ ಕೂಡ ಅದೇ ರೀತಿ. ಅಲ್ಲಿ ಕೂಡ ಸಬ್ ಡಿವಿಷನ್ ಸ್ಯಾಂಕ್ಷನ್ ಆಗಿದೆ, ರೆವಿನ್ಯೂ ಸ್ಯಾಂಕ್ಷನ್ ಆಗಿಲ್ಲ. ಮತ್ತು ಈಗ ಕೆಲವು ಈಗ ಪಡುಬಿದ್ರೆಯಲ್ಲಿ ಒಂದು ಸಬ್ ಡಿವಿಷನ್ ಮಾಡ್ಬೋದು, ಹೆಜಮಾಡಿಯಲ್ಲಿ ಸೆಕ್ಷನ್ ಆಫೀಸ್ ಮಾಡ್ಬೋದು, ಉಚ್ಚಿಲ, ಅದೇ ಪ್ರಕಾರ ಶಂಕರ್ಪುರ, ಇದರಲ್ಲಿ ಎಲ್ಲ ಸೆಕ್ಷನ್ ಆಫೀಸರ್ ಮಾಡಿದರೆ ಸೊ ಅವರಿಗೆ ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ. ಸರ್, ಹಾಗಾದರೆ ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ವ್ಯಾಪ್ತಿಗಳಲ್ಲಿ ಒಂದು ಸೆಕ್ಷನ್ ಆಪರೇಟ್ ವ್ಯವಸ್ಥೆ ಇಲ್ಲ ಅಂತೀರಾ? ಇಲ್ಲ, ಇದು ಹೊಸ ಸೆಕ್ಷನ್. ಈಗ ನಾವು ಕೇಳ್ತಾ ಇರೋದು ಏನಂದ್ರೆ, ನೀವೀಗ ಇಲ್ಲಿ ಇವರು ಹೇಳಿದ್ರು ಶಂಕರನಾರಾಯಣ ಎಲ್ಲ, ಇದೆಲ್ಲ 4 ವರ್ಷ ಆಯ್ತು ಆಗಿ. 4 ವರ್ಷದಿಂದ ರೆವಿನ್ಯೂ ಸೆಕ್ಷನ್ ಮಾಡ್ಲಿಕ್ಕೆ ಇವರಿಗೆ ಆಗುದಿಲ್ಲ. ಅವಾಗ ಬಿಲ್ ಕಟ್ಲಿಕ್ಕೆ ಇಲ್ಲಿ ಬರ್ಬೇಕು. ಆ ಶಂಕರನಾರಾಯಣದಲ್ಲಿ ರೆವಿನ್ಯೂ ಸೆಕ್ಷನ್ ಇದ್ರೆ ಅಲ್ಲೇ ಬಿಲ್ ಕಟ್ಬೋದು, ವಿದ್ಯುತ್ ಬಿಲ್ ಕಟ್ಬೋದು. ಅದು ಮಾಡಿಲ್ಲ. ಇದು ಕೋಟದಲ್ಲಿ ನೀವು AW ಪೋಸ್ಟ್ ಮಾಡಿ ಅಲ್ಲಿ ಬ್ರಹ್ಮಾವರ ಸಬ್ ಡಿವಿಷನ್ ಮಾಡಿದರೆ ಬಿಲ್ ಕಟ್ಲಿಕ್ಕೆ ಬ್ರಹ್ಮಾವರಕ್ಕೆ ಬರಬೇಕು. ರೆವಿನ್ಯೂ ಸೆಕ್ಷನ್ ಬ್ರಹ್ಮಾವರದಲ್ಲಿದೆ. ಇಂಥ ಸಮಸ್ಯೆಗಳು ಬಿಲ್ ತಗೊಳ್ಬೋದು, ಆದರೆ ಏನಾದರೂ ಸಂಬಂಧಗಳ ಏನಾದರೂ ಡಿಸ್ಕನೆಕ್ಷನ್ ಎಂಕ್ವೈರಿ ಬರಬೇಕಾದ್ರೆ ಬ್ರಹ್ಮಾವರಕ್ಕೆ ಬರಬೇಕು. ಆದ್ರಿಂದ ಅದನ್ನು ಮಾಡುವ ಇಚ್ಛಾಶಕ್ತಿ ಕೂಡ ಮೇಲಾಧಿಕಾರಿಗಳಲ್ಲಿ ಇಲ್ವೇ ಇಲ್ಲ ನನ್ನ ಲೆಕ್ಕದಲ್ಲಿ. ಇದನ್ನು ಸರ್ಕಾರಕ್ಕೆ ದೂರಿ ಪ್ರಯೋಜನ ಇಲ್ಲ, ಮೇಲಾಧಿಕಾರಿ ಕೂಡ ಒತ್ತಡ ಮಾಡಬೇಕಾಗ್ತದೆ. ಸರ್ಕಾರ ಸಬ್ ಡಿವಿಷನ್ ಪೋಸ್ಟ್ ಕೊಟ್ಟ ಮೇಲೆ ಉಳಿದಂತ ಎಲ್ಲ ತರುವಂತದ್ದು ಆಯಾ ಸಬ್ ಡಿವಿಷನ್ ಅಧಿಕಾರಿ ಕೆಲಸ ಅಲ್ಲ, ಆಯಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಅಥವಾ ಆಯಾ SC ಕೆಲಸ, ಆಯಾ MD ಕೆಲಸ. ಇದು ನೀವು ಸರ್ಕಾರಕ್ಕೆ ಹೋಗಿ ಹೇಳಿದ್ರೆ ನೀವು ಬೇಕು ಮೂಲಭೂತ ಸೌಕರ್ಯ ಕೊಡುವಂತ ಅವರ ಡ್ಯೂಟಿ. ಯಾಕೆ ಕೊಟ್ಟಿಲ್ಲ ಸರ್ಕಾರ? ಅದು ಏನು ಅನುದಾನಗಳ ಕೊರತೆ ಇದ್ರೆ ಅವರು ಮೇಲಾಧಿಕಾರಿಗೆ ಹತ್ರ ಕೇಳಬೇಕು ಅಥವಾ ಸರ್ಕಾರಕ್ಕೆ ಕೇಳಬಹುದು. ಈಗ ಪಡುಬಿದ್ರೆ ಬಗ್ಗೆ ಏನಂದ್ರೆ, ಪಡುಬಿದ್ರೆ ನಿಮ್ಗೆ ನಿಮ್ಮ ಸ್ಪಂದನದಲ್ಲಿ ಸಹ ಬಂದಿದೆ, ನಾನು ನೋಡಿದ್ದೇನೆ, ಹಲವು ಬಾರಿ ಬಂದಿದೆ. ಅಲ್ಲಿ ಯಜಮಾಡಿ ಅವರು ತುಂಬಾ ಗಲಾಟೆ ಮಾಡ್ತಾರೆ. ನಾನು ಮೊನ್ನೆ ನಮ್ಮ ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು ಅವರು ನಮ್ಮ BJP ಅಧ್ಯಕ್ಷರಿದ್ರು, ಅವ್ರು ಮೊನ್ನೆ ನನಗೆ ಸಿಕ್ಕಿದ್ರು. ನೀವು ಸೆಕ್ಷನ್ ಆಫೀಸಿಗೆ ಗಲಾಟೆ ಮಾಡೋ ಬದಲು ನಮಗೆ ಒಂದು ಸೆಕ್ಷನ್ ಮಾಡಿ ಕೊಡಿ. ನೀವು ಏನು ಮಾಡಬೇಕು, ಪಡುಬಿದ್ರೆಯನ್ನು ಡಿವೈಡ್ ಮಾಡಿ. ಪಡುಬಿದ್ರೆ ಇರುವುದೆಷ್ಟು ಆವಾಗ 100 ಕನೆಕ್ಷನ್ ಇದ್ರೆ ಈಗ 1 ಲಕ್ಷ ಕನೆಕ್ಷನ್ ಆಗಿದೆ. ಜಾಸ್ತಿ ಸೋರ್ಸ್ 1.5 ಕೋಟಿ ರೂಪಾಯಿ ಅಲ್ಲಿ ರೆವಿನ್ಯೂ ಬರ್ತಾ ಉಂಟು ಪಡುಬಿದ್ರೆಯಲ್ಲಿ. ಪಡುಬಿದ್ರೆ 1.5 ಕೋಟಿ ರೆವಿನ್ಯೂ ಬರುವಾಗ ನೀವು ಅದನ್ನು ಸಬ್ ಡಿವಿಷನ್ ಮಾಡಿ ಸೆಕ್ಷನ್ ಆಫೀಸರ್ಗಳನ್ನು ಡಿವೈಡ್ ಮಾಡಿ, ಪಡುಬಿದ್ರೆಯನ್ನು ಡಿವೈಡ್ ಮಾಡಿ. ಅದೀಗ ಯಜಮಾಡಿಯಲ್ಲಿ ಒಂದು ಸೆಕ್ಷನ್ ಆಫೀಸರ್ ಬೇಕು, ಆವಾಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತದೆ. ಒಬ್ಬ ಸೆಕ್ಷನ್ ಆಫೀಸರ್ ಬರುವಾಗ 10 ಜನ ಲೈನ್ ಮ್ಯಾನ್ ಬರ್ತಾರೆ ಒಂದು ಸೆಕ್ಷನ್ ಆಫೀಸರ್ ಹಿಂದೆ, ಅಲ್ಲಿ ಫಾಲ್ಟ್ ಹುಡುಕ್ಲಿಕ್ಕೆ ಈಸಿ ಆಗುತ್ತೆ. ಅದೇ ಸರಿ ಉಚ್ಚಿಲದಲ್ಲಿ ಮಾಡಿ. ಉಚ್ಚಿಲ, ಪಡುಬಿದ್ರೆ, ಹೆಜಮಾಡಿ, ಈ ಮುದ್ರಂಗಡಿ, ಈ 4 ಸೆಕ್ಷನ್ ಆಫೀಸರ್ ಮಾಡಿ, ಅದು ಮುದ್ರಂಗಡಿ ಇದೆ ಆಲ್ರೆಡಿ ಇದೆ, 4 ಸೆಕ್ಷನ್ ಆಫೀಸರ್ ಮಾಡಿ ಒಂದು ಸಬ್ ಡಿವಿಷನ್ ಮಾಡಿ. ಆವಾಗ ಸ್ವಲ್ಪ ಅಧಿಕಾರಿ ಬರ್ತಾನೆ, ಆ ಭಾಗದ ಜನರಿಗೆ ಅಲ್ಲೇ ಹೋಗಿ ಕಂಪ್ಲೇಂಟ್ ಮಾಡಿ ಅಲ್ಲೇ ಒಂದು ಪರಿಹಾರ ಮಾಡಲಿಕ್ಕೆ ಆಗ್ತದೆ ಅಂತ ನಮ್ಮ ಯೋಜನೆ. ಇದನ್ನು ನಾವು ಆಲ್ರೆಡಿ ನಾವು MLAಗಳಿಗೆ ಹೇಳಿದ್ದೇವೆ. ಇದು 5 ವರ್ಷದ ಹೇಳ್ತಾ ಇದ್ದೇನೆ. ಈಗಿನ ಹೊಸ MLAಗಳಿಗೆ ಕೂಡ ನಾವು ಇದೇ ಹೇಳಿದ್ದೇವೆ, ಮನವರಿಕೆ ಮಾಡಿ. ಹೊಸ MLAಗಳಿಗೆ ಕೂಡ ಮನವರಿಕೆ ಮಾಡಿದ್ದೇವೆ. ಖಂಡಿತ ಆಕೃತಿಗೆ ತಮ್ಮ ಇನ್ಫಾರ್ಮೇಶನ್ ತಗೋತೇನೆ ಸರ್. ಒಂದು ಕರೆ ಇದೆ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶ್ರೀಕಾಂತ್ ಅಂತ, ಉಡುಪಿಯಿಂದ ಕಾಲ್ ಮಾಡ್ತಾರೆ. ಶ್ರೀಕಾಂತ್ ಅವರು ಹೇಳಿ, ಈಗ KPTCL ನ ಗೋಳಿನ ಕುರಿತಾಗಿ ತಾವೇನು ಹೇಳ್ತೀರಿ? ಅದೇ, ನಾವು ಉಡುಪಿ ಸಿಟಿಲೇ ಇದ್ರು ನಮಗೆ ಪ್ರಾಬ್ಲಮ್ ಆಗ್ತಿದೆ. ಅಂದ್ರೆ ಕರೆಂಟ್ ಎಲ್ಲ ಸರಿ ಸಿಗ್ತಾ ಇಲ್ಲ, ಮತ್ತೆ ಮ್ಯಾನ್ ಪವರ್ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. KPTCL ಮತ್ತು ಮೆಸ್ಕಾಂ ಗುತ್ತಿಗೆದಾರರ ಒಂದು ಡಿಪಾರ್ಟ್ಮೆಂಟ್ ಇಂದ ಉಡುಪಿ ಸಿಟಿಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ?
ಅಂದ್ರೆ ಕರೆಂಟ್ ಇರೋದಿಲ್ಲ ಸರ್, ತುಂಬಾ ಹೊತ್ತೆಲ್ಲ ಇರುದಿಲ್ಲ. ಮತ್ತೆ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆದ್ರೂ ಕೂಡ ಅದನ್ನ ಸರಿ ಮಾಡಿ ಅಂತ ನಾವು ಮನವಿ ಮಾಡ್ಕೊಂಡ್ರು ಕೂಡ ಈಗ ಅದು ನಮ್ಮ ವ್ಯಾಪ್ತಿಯಲ್ಲಿ ಒಳಪಡುವುದಿಲ್ಲ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಅದು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ, ಮತ್ತೆ ಅಲ್ಲಿ ಇಲ್ಲ ಜನ ಇಲ್ಲ, ಮ್ಯಾನ್ ಪವರ್ ಪ್ರಾಬ್ಲಮ್ ಉಂಟು ಅಂತೆಲ್ಲ ತುಂಬಾ ಹೇಳ್ತಾರೆ. ಅದು ಸರಿ ಆಗ್ಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ತೀನಿ ಸರ್. ಖಂಡಿತ ಶ್ರೀಕಾಂತ್ ಅವರು ಧನ್ಯವಾದಗಳು ತಮ್ಮ ಕರೆಗಾಗಿ. ಅವ್ರು ಹೇಳ್ತಾ ಇದ್ದಾರೆ ಇದರಿಂದ ಶ್ರೀಕಾಂತ್ ಅವರು ಯಾವ ಏರಿಯಾದಲ್ಲಿ ಇದ್ದಾರೆ ಗೊತ್ತಿದೆ. ನಾವು ಆನ್ಸರ್ ಹೇಳುವ ಕ್ವಶನ್ ಅಲ್ಲ, ಅಧಿಕಾರಿಗಳು ಹೇಳುವಂತ ಕ್ವಶನ್. ನನ್ನ ಲೆಕ್ಕದಲ್ಲಿ 24 hours ಸರ್ವಿಸ್ ಇದೆ ಅಲ್ಲಿ. ಅಧಿಕಾರಿಗಳೇ ಇಲ್ಲ ಅಂತ ಹೇಳಿದ್ರೆ ಇವ್ರು ಇಮಿಡಿಯೇಟ್ ಒಂದು ರಿಟರ್ನ್ ಕಂಪ್ಲೇಂಟ್ ಬರೆದು ಉನ್ನತ ಅಧಿಕಾರಿಗೆ ತಿಳಿಸ್ಬೇಕು. ಯಾಕಂದ್ರೆ 24 ನಗರ ಪ್ರದೇಶದಲ್ಲಿ ಇದ್ರೆ 24 ಗಂಟೆ ಸರ್ವಿಸ್ ಇದೆ, ಅಲ್ಲಿ ಸರ್ವಿಸ್ ಸೆಂಟರ್ ಇದೆ, ಅಲ್ಲಿ ಸರ್ವಿಸ್ ಸೆಂಟರ್ಗೆ ಸ್ಟಾಫ್ ಇದ್ದಾರೆ, ಎಲ್ಲ ಇದೆ. ಈಗ ಹಳ್ಳಿವಾರ ಪ್ರದೇಶಗಳಲ್ಲಿ ಇಲ್ಲ ನಿರಂತರ ಜ್ಯೋತಿಗಳ ವ್ಯವಸ್ಥೆ ಕೆಲವು ಆಗದೆ, ಆದ್ರೆ ಕಷ್ಟ ಸಾಧ್ಯ. ಕೆಲವೊಮ್ಮೆ ಅಲ್ಲಿ ಸ್ಟಾಫ್ಗಳು ಇರುದಿಲ್ಲ, ನೈಟ್ ಶಿಫ್ಟ್ ಇರುದಿಲ್ಲ, ಇವ್ರಿಗೆ ನೈಟ್ ಶಿಫ್ಟ್ ಇದೆ, ಅಲ್ಲಿ ರಿಸೀವ್ ಮಾಡುವ ವ್ಯವಸ್ಥೆ ನಗರ ಪ್ರದೇಶದ ಒಳಗಡೆ ಅವರು ಹೇಳ್ತಾ ಇದ್ದಾರೆ ಶ್ರೀಕಾಂತ್ರು. ಆದ್ರಿಂದ ಅವರು ಹಾಗೆ ಒಂದು ರೀತಿ ಅವರು ಹೇಳಿದಿದ್ರೆ, ಅಧಿಕಾರಿ ಯಾವ ಸ್ಟಾಫ್ ಹೇಳಿದ್ರೆ ಇಮಿಡಿಯೇಟ್ ಒಂದು ರೈಟಿಂಗ್ ಅಲ್ಲಿ ನೋಡಿ. ನಮ್ಮ ದೊಡ್ಡ ಸಮಸ್ಯೆ ಏನಂದ್ರೆ, ನಾನು ಏನಾದ್ರು ಸಮಸ್ಯೆ ಆದ ಕೂಡ ನನ್ನ ಹೆಸರು ಹೇಳಿದ್ರೆ ನಾವು ಕಂಪ್ಲೇಂಟ್ ಮಾಡೋದು. ಅಲ್ಲಿ ಏನಾಗ್ತದೆ, ನಿಜ ಸತ್ಯ ಅವನು ನನಗೆ ಮತ್ತೆ ಕರೆಂಟ್ ಕೊಡೋದಿಲ್ಲ ಆ ಉದ್ದೇಶ ಇರ್ತದೆ. ನಾವು ಒಮ್ಮೆ ಅದನ್ನ ನಾವು ಧೈರ್ಯವಾಗಿ ಮುನ್ನುಗ್ಗಿ ಇಂಥ ಕಂಪ್ಲೇಂಟ್ ಮಾಡ್ತಾ ಹೋದ್ರೆ ಅವು ಒಂದ್ಸಾರಿ ತೊಂದರೆ ಕೊಡ್ಬೋದು, ಎರಡನೇ ಬಾರಿ ಕೊಡ್ಲಿಕ್ಕೆ ಬರೋದಿಲ್ಲ. ಆವಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಬರುವಾಗ ಅವರ ಮೇಲೆ ಸಹ ಒತ್ತಡ ಬೀಳ್ತದೆ. ಇದು ನಮ್ಮ ದೌರ್ಭಾಗ್ಯ. ಯಾಕಂದ್ರೆ ನಾವು ಅದನ್ನ ಈ ತರ ಹೇಳಿದ ದೊಡ್ಡ ತಪ್ಪು. ನಗರ ಪ್ರದೇಶದಲ್ಲಿ ನನಗೆ ಸ್ಟಾಪ್ ಇಲ್ಲ ಗೀಪ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಸರ್ವಿಸ್ ಸೆಂಟರ್ ಇರುದು ಯಾಕೆ? ಅದು ಅಧಿಕಾರಿ ಆನ್ಸರ್ ಹೇಳುವಂಥದ್ದು ಕ್ವಶನ್ ಇದು. ಆದ್ರೂ ನಾನು ಅವರ ಪರವಾಗಿದೆ ಹೇಳ್ತಾ ಇದ್ದೇನೆ. ನಾವು ಇವರಿಗೋಸ್ಕರನೇ ಇವರು ಅದನ್ನ ಮೇಲಾಧಿಕಾರಿ ಗಮನ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ಮುಖ್ಯವಾಗಿ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಕೋಟಿಗಟ್ಟಲೆ ಕಂದಾಯ ವಸೂಲಾಗಿದ್ರು ಕೂಡ ಕಾಪು ಭಾಗದಲ್ಲಿ ಮುಖ್ಯವಾಗಿ ಕಚೇರಿನೇ ಆಗಿಲ್ವಂತೆ. ಖಂಡಿತ 55-60 ವರ್ಷಗಳಿಂದ, ನಾನು 30 ವರ್ಷಗಳಿಂದ ಈ ವೃತ್ತಿಯನ್ನ ಕೈಗೊಳ್ತಾ ಇದ್ದೇನೆ. 1985 ನಾನು ಅಂಗಡಿ ಮಾಡಿದೆ. 1987 ಇಂದ ಇದರಲ್ಲೇ ಇದ್ದೇನೆ ಈ ಫೀಲ್ಡ್ ಅಲ್ಲಿ. ಆವಾಗ ಹೇಗಿತ್ತು ಕಚೇರಿ, ಇವಾಗ್ಲೂ ಹಾಗೆ ಅದೇ ರೀತಿ ಇದೆ. ಇದರಲ್ಲಿ ಇಚ್ಛಾಶಕ್ತಿ ಕೊರತೆ. ಜನಪ್ರತಿನಿಧಿಗಳು ಇಲಾಖೆಯವರದ್ದು ಯಾಕೆ ಹೇಳ್ತಾರೆ ಅಂದ್ರೆ, ಅವರು ಒಂದು ಕಳಿಸಿರ್ತಾರೆ. ಸಾಧಾರಣ ನನ್ನ ಲೆಕ್ಕದಲ್ಲಿ 15 ವರ್ಷದ ಹಿಂದೆ ಒಂದು ಪ್ರಪೋಸಲ್ ಹೋಗಿತ್ತು, ಆವಾಗ ಅದನ್ನು ಫಾಲೋಅಪ್ ಮಾಡಿಲ್ಲ. ಆಗ ಜನಪ್ರತಿನಿಧಿಗಳು ಫಾಲೋಅಪ್ ಮಾಡಲಿಲ್ಲ. ಆನಂತರ ಮಗದೊಮ್ಮೆ ಹೋಯ್ತು, ಅದು ಆಗಿಲ್ಲ. ಈಗ ಏನಾಗಿದೆ, ತಾಲೂಕು ಆಗುವಂತ ಪರಿಸ್ಥಿತಿಯಲ್ಲಿ ಇವಾಗ ನಾವು ಅದರ ಬಗ್ಗೆ MLAಗಳಿಗೆ ಮುಖತಃ ಹೇಳಿದೆ, ಲಿಖಿತವಾಗಿ ಕೊಟ್ಟಿದೆ, ಮುಖತಃ ಸಹ ಹೇಳಿದ್ದೇನೆ. ಮೊನ್ನೆ ಅವರೊಟ್ಟಿಗೆ ಹೋಗಿ ಅವರು ಮಾತಾಡಿದರೆ ಕೂಡಲೇ ಜಿಲ್ಲಾಧಿಕಾರಿಗೆ ಹೇಳಿದ್ದಾರೆ, ಮೇಲಾಧಿಕಾರಿ ಸ್ಪಂದನೆ ಮಾಡಿದ್ದಾರೆ MLA. ಅದರ ಹಾಗೆ ನಮ್ಮ JDS, ನಮಗೆ ಯಾವ ಪಕ್ಷನೂ ಇಲ್ಲ, ನಮ್ಗೆ ಅಭಿವೃದ್ಧಿ ಪಕ್ಷ ಒಂದೇ. ಅದರಿಂದ ನಾವು JDS ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟರ್ ಹತ್ರ ನಾನು ಹೋಗಿ ಈ ಥರ ಸಮಸ್ಯೆಗಳಾಗಿದೆ, ಯಾಕಂದರೆ ಈ ರೂಲಿಂಗ್ ಪಾರ್ಟಿ ಅವರು ನಮಗೆ ಯಾರಾದರೂ ಈ ಥರ ಸಮಸ್ಯೆ ಆಗಿದೆ, ನಮಗೆ ಒಮ್ಮೆ ಅದು ಇದು ಬಂದರೆ, ನಮ್ಮ ಕಚೇರಿ ಬಂದರೆ ಅಲ್ಲಿ ನಮಗೆ 24/7 ಜನ ಮಾಡಲಿಕ್ಕಾಗುತ್ತೆ, ಸ್ಟೇಷನ್ ಮಾಡಲಿಕ್ಕಾಗ್ತದೆ, ಸರ್ವಿಸ್ ಸೆಂಟರ್ ಮಾಡಲಿಕ್ಕಾಗ್ತದೆ. ಇದೆ ಸ್ಟಾಫ್ ಇಲ್ಲ ಈಗ, ಇದೆಲ್ಲ ಮಾಡಲಿಕ್ಕಾಗ್ತದೆ. ಆಗ ನೀವು ಅವರಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಕೊಟ್ಟಾಗ ಕೆಲವೊಂದು ಡಿಮಾಂಡ್ಗಳು ನಮಗೆ ಮಾಡಲಿಕ್ಕಾಗ್ತದೆ. ನಾವು ಇವಾಗಲೇ ಅದರ ಬಗ್ಗೆ ಮುಖ್ಯಮಂತ್ರಿಗಳು ನಮ್ಮ ಕುಮಾರಸ್ವಾಮಿ ಅವರು ಈಗ ಒಂದು ನೋಟ್ ಹಾಕಿ ಕಳಿಸಿದ್ದಾರೆ ಯೋಗೀಶ್ ಶೆಟ್ಟರಿಗೆ. ಅದರ ಇಂಥ DC-ಗೆ ಮನವರಿಕೆ, ಇದು ಅವರಿಗೆ ಜಾಗ ಕೊಟ್ಟು ಹಿಂಬರ ಕೊಡಬೇಕು ಅಂತ. ಆದರೆ ನಮ್ಮ ಅಧಿಕಾರಿಗಳು ಮಾತಾಡಿದಾರಂತೆ DC ಅವರ ಹತ್ರ, ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ನೋಡಿ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ. ನಾನು ಹೇಳುದು ಅರಣ್ಯ ಇಲಾಖೆ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಅರಣ್ಯ ಇಲಾಖೆಯವರು ಒಂದು ಕಂಬ ಹಾಕ್ಲಿಕ್ಕೆ ಬಿಡುದಿಲ್ಲ ನಮ್ಗೆ. ಅವರಿಗೆ ನಗರ ಪ್ರದೇಶದಲ್ಲಿ ಕ್ವಾರ್ಟರ್ಸ್ ಕಟ್ಲಿಕ್ಕೆ ಕೊಡಬೇಕು, ಅವರಿಗೆ ಅರಣ್ಯ ಇಲಾಖೆ ಕೊಡಬೇಕು. ನಾನು ಹೇಳುದು ನಗರ ಪ್ರದೇಶದಲ್ಲಿ ಅರಣ್ಯ ಇಲಾಖೆಗೆ ಕ್ವಾರ್ಟರ್ಸ್ ಕಟ್ಟಲಿಕ್ಕೆ ಜಾಗ ಯಾಕೆ ಕೊಡ್ಬೇಕು? ಅವ ಅರಣ್ಯ ಇಲಾಖೆಯಲ್ಲಿ ಕೊಡಿ. ಅರಣ್ಯ ಇಲಾಖೆ ಬೇಕು. ನಮ್ಮಲ್ಲಿ ಹೈಯೆಸ್ಟ್ ಅರಣ್ಯ ಇಲಾಖೆ ಜಾಗ ಇರೋದು ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಜಾಗ ಇರೋದು ಅರಣ್ಯ ಇಲಾಖೆಯಲ್ಲಿ. ಅವರಿಗೆ ಕೊಡಿ, ಅಲ್ಲೇ ಮಾಡ್ಲಿ. ಇಲ್ಲಿ ನಮ್ಗೆ ಅರಣ್ಯ ಇಲಾಖೆ ಕೊಟ್ಟ ಜಾಗ ನಮಗೆ ಕೊಡಿ, ಜಾಗ ಇಲ್ಲ ಆದ್ರೆ ನಾವು ಡಿಮಾಂಡ್ ಹಾಗೆ. ನಮಗೆ ಅಂದ್ರೆ ಸಾರ್ವಜನಿಕರಿಗೆ ಅದು. ಮೆಸ್ಕಾಂ ಇಲಾಖೆ ಅಂದ್ರೆ ನಮ್ಗೆ ಇನ್ನು ಆ ಸೆಂಟ್ರಲ್ಲಿ ಇಲ್ಲದಿದ್ರೆ ಮೆಸ್ಕಾಂ ಇಲಾಖೆಯವರು ದೂರ ಹೋಗ್ತಾರೆ, ಎಲ್ಲಿಯಾದ್ರು ಒಳಗಡೆ ಅವರೆಲ್ಲ ಹೋಗ್ತಾರೆ. ಒಳಗಡೆ ಹೋಗಿ ನಾವು ಬಿಲ್ ಕಟ್ಲಿಕ್ಕೆ ಸಾಧ್ಯನಾ? ಅವರಿಗೆ ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಈಗ ಅವರು ಅಲ್ಲಿ ಒತ್ತಡದಲ್ಲಿದ್ದಾರೆ. ಆ ಓನರ್ 60 ವರ್ಷದಿಂದ ಇದ್ದ ಓನರ್, ನೀವು ಬಿಟ್ಟುಕೊಡಿ, ನಾವು ಡೆವಲಪ್ಮೆಂಟ್ ಮಾಡ್ತೇವೆ, ಬಿಟ್ಟುಕೊಡಿ ಅಂತ ಹೇಳ್ತಾರೆ. ಹೋಗಿ ನೀವು ಅಂತ ಅಂದ್ರೆ ಅವ್ರು ಕೊಡೋತ ಭಾರಿ ಕಮ್ಮಿ. ಯಾಕಂದ್ರೆ ಅವರ ಮೂಲಭೂತ ಸಹಕಾರಿಗಳು ಇಲ್ಲ ಅಲ್ಲಿ ಜಾಸ್ತಿ. ಎಲ್ಲ ಗೆದ್ದಲ ಬರ್ತದೆ, ಯಾವುದೇ ದಾಖಲೆಗಳು ಉಳಿಯುವುದಿಲ್ಲ, ಅಂತ ಪರಿಸ್ಥಿತಿ ಸೋರ್ತದೆ. ಅದಕ್ಕೆ ಮಾಡಿದೆ ಇದೆಲ್ಲ ಸಮಸ್ಯೆಗಳು ಉಂಟು. ಇದನ್ನ ಐರದ ಗಮನಕ್ಕೆ ಬಂದಿದೆ ಕೂಡ. ಅದರಿಂದ ಅವರು ಮಾಡಿಲ್ಲ. ಅದಕ್ಕೆ ಈಗ ಕೂಡಿ ಬಂದಿದೆ ಕಾಲ. ಅಲ್ಲಿ ಏನೋ ನಮ್ಮ ತಾಲೂಕು ಸೆಂಟ್ರಲ್ಲಿ
ಅಲ್ಲೇನ ಮಿನಿ ವಿಧಾನಸೌಧ ಬರ್ತದೆ, ಅದರಲ್ಲಿ ಕೊಡಿ 2,000 3,000 ಸ್ಕ್ವೇರ್ ಫೀಟ್ ಕೊಡಿ ಅದರಲ್ಲಿ ಬೇಕಾದ್ರೆ. ನೀವು ಜಾಗ ಇಲ್ಲ ಅಂತ ಹೇಳಿಬಿಟ್ರೆ ಡಿ ಸಿ ಅವರು ಆ ಥರ ಹೇಳ. ಡಿ ಸಿ ಅವರಿಗೆ ಅದು ಇಚ್ಛಾಶಕ್ತಿಯ ಕೊರತೆ ಇದೆ, ನಮ್ಮ ಡಿ ಸಿ ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಯಾಕಂದ್ರೆ ಮಾಡ್ಬೇಕು. ಇಲ್ಲ, ಈಗ ಮುಖ್ಯಮಂತ್ರಿ ನೋಟ್ ಹಾಕಿ ಕೊಟ್ಟ ಮೇಲೆ ಇವರು ಇಲ್ಲ ಅಂತ ಹೇಳೋದು ಹೇಗೆ ಅಲ್ವಾ? ನಾವು ಅದರ ಬಗ್ಗೆ ನಾವು ಸರಿ ಜನಪ್ರತಿನಿಧಿಗಳು ಸೇರಿ ಹೋರಾಟವನ್ನು ಮಾಡ್ತೇವೆ. ಕುರಿತಾಗಿ ಹೇಳಿದ್ರೆ ಈಗ ಉಡುಪಿ ಜಿಲ್ಲೆಯಲ್ಲಿ ಕೆಲವು ಭಾಗಗಳಲ್ಲಿ ಒಂದು ಎಇ ಮತ್ತು ಜೆಇಗಳ ಕೊರತೆಗಳಿದೆ ಅಂತ ಕೇಳ್ಬರ್ತದೆ. ಹೌದು ಹೌದು. ಅದು ಯಾವ ನಿಟ್ಟಿನಲ್ಲಿ ಈಗ ಉಡುಪಿ ಜಿಲ್ಲೆಯಲ್ಲಿ ಯಾವ ಪ್ರದೇಶಗಳಲ್ಲಿ ಇಂತಹ ಕೊರತೆ ಮೇನ್ ಆಗಿ ಎದ್ದು ಕಾಣ್ತದೆ? ಏನಂದ್ರೆ ಈಗ ಟ್ರಾನ್ಸ್ಫರ್ಸ್ಗಳು ಆಗ್ತಾರೆ, ಟ್ರಾನ್ಸ್ಫರ್ ಆಗ್ತಾರೆ, ರಿಟೈರ್ಮೆಂಟ್ ಆಗ್ತಾರೆ. ಈಗ ನಮ್ಮ ಕಾಪಲ್ಲಿ ರಿಟೈರ್ಮೆಂಟ್ ಆಗಿದೆ, ಅವರ ಪ್ಲೇಸ್ಗೆ ಯಾರು ಹಾಕಿಲ್ಲ. ನಮ್ಮ ಡಿಮಾಂಡ್ ಇದೆ ಹಾಕಿ ಅಂತ, ಬೇಗ ಬೇಗ ಕೆಲಸ ಬೇಗ ಆಗ್ತದೆ ಅಂತ. ಕುಂದಾಪುರದಲ್ಲಿ ಈಗ ಅವರು ಪ್ರಮೋಷನ್ ಆಗಿ ಇನ್ನೊಂದು ಕಡೆ ಬಂದಿದ್ದಾರೆ, ಅಲ್ಲಿ ಒಂದು ಪೋಸ್ಟ್ ಖಾಲಿ ಆಗಿದೆ, ಇನ್ನೊಂದು ಏನೋ ಟ್ರಾನ್ಸ್ಫರ್ ಆಗಿದೆ, 2 ಪೋಸ್ಟ್ ಖಾಲಿ ಆಗ್ತದೆ. ಒಬ್ಬ AW ಪೋಸ್ಟ್ ಇದ್ರೆ ಎಕ್ಸಿಕ್ಯೂಟಿವ್ ಕಷ್ಟ ಆಗ್ತದೆ ಕೆಲಸ ಮಾಡಲಿಕ್ಕೆ, ಅವ ಬಿಟ್ಕೊಡೋದಿಲ್ಲ, ಅವನಿಗೆ ಕಷ್ಟ ಆಗ್ತದೆ ಕೇಳಲಿಕ್ಕೆ. ಈಗ ಪುತ್ತೂರಲ್ಲೆಲ್ಲ ತುಂಬಾ ಸ್ಟಾಫ್ ಇದೆ, ನಾವು ಇಲ್ಲಿ ಮಾತ್ರ ಹೇಳೋದಿಲ್ಲ, ನಮ್ಮ ಪಕ್ಕದ ಪುತ್ತೂರು ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ತುಂಬಾ ಸ್ಟಾಫ್ ಕಮ್ಮಿ ಇದ್ದಾರೆ. ನಾವು ಹೇಳಿದ್ರೆ ವರ್ಷಕ್ಕೆ ಎಷ್ಟೋ ಲಕ್ಷ ಜನ ಹೊರಗಡೆ ಬರ್ತಾರೆ ಕಲ್ತು ಇಂಜಿನಿಯರ್ಸ್ಗಳು. ನೀವು ರಿಕ್ವೈರ್ಮೆಂಟ್ ಕೊಡಿ ಇಲ್ಲೇ, ಅವ್ರನ್ನ ಯಾಕೆ ಹೊರದೇಶ ಕಳಿಸುವ ವ್ಯವಸ್ಥೆ ಮಾಡ್ತೀರಿ? ಅವ್ರಿಗೆ ಕೊಟ್ಟು ಇಲ್ಲೇ ಮಾಡಿಸಿ, ಇಲ್ಲೇ ಕೆಲಸ ಮಾಡಿಸಿ, ಸಂಬಳ ಬೇಕಾದ್ರೆ ಕಮ್ಮಿ ಮಾಡಿ, ಅದು ಪ್ರಶ್ನೆ ಅಲ್ಲ, ಸಂಬಳದ ಪ್ರಶ್ನೆ ಅಲ್ಲ. ನೀವು ಅವರನ್ನ ತಗೊಳ್ಳೋ ಸಿಸ್ಟಮೇ ಸರಿ ಇಲ್ಲ. ಒಂದು ಕಡೆ ಇಲ್ಲಿ ನಿರುದ್ಯೋಗ ಕೂಡ ಇಲ್ಲಿ ಸ್ಟಾಪ್ ಇದ್ದದ್ದಕ್ಕೆ ಸ್ಟಾಪ್ ಕೊಡುದಿಲ್ಲ. ನಾನು ಹೇಳುದು ನಿರುದ್ಯೋಗ ಸೃಷ್ಟಿ ಆಗುದೆ ಅಂದ್ರೆ ಒಂದು ಲೈನ್ ಮ್ಯಾನ್ ರಿಟೈರ್ಡ್ ಆದ್ರೆ ಅದಕ್ಕೆ ಆಡ್ ಮಾಡೋದಿಲ್ಲ. ಅವರು 60, 50, 55 ವರ್ಷದ ಲೈನ್ ಮ್ಯಾನ್ಗಳು ತುಂಬಾ ಇದ್ದಾರೆ. ಅವರು ಕಂಬ ಕತ್ತಲಿಕ್ಕಿಲ್ಲ, ಅವರಿಗೆ ಒಂದು ಏಜ್ ಇದೆ, ಅವರಿಗೆ ಅವರು ಮೇಸ್ತ್ರಿ ಏನೆಲ್ಲ ಆಗ್ತಾರೆ. ಅವರ ಪ್ಲೇಸಿಗೆ ಅಪಾಯಿಂಟ್ಮೆಂಟ್ ಮೊನ್ನೆ ಕೊಟ್ಟರು ಕೂಡ ಅನೇಕ ಹೊರ ಜಿಲ್ಲೆಯವರಿಗೆ ಕೊಟ್ಟಿದ್ದಾರೆ, ನಮ್ಮವರಿಗೆ ಕೊಟ್ಟೇ ಇಲ್ಲ. ಇವರು ಅದಕ್ಕೂ ಒಂದು ಟಾರ್ಗೆಟ್ ಇಡ್ತಾರೆ. ಅಪಾಯಿಂಟ್ಮೆಂಟ್ ಕೊಡದೆ ಮ್ಯಾನ್ ಪವರ್ ಕಡಿಮೆ ಆದಾಗ ಇಂತಹ ಸಮಸ್ಯೆಗಳು ಮುಖ್ಯ. ನೀವೀಗ ನೋಡಿ, ನಾನು ಹೇಳಿದೆ 3,000 ಕನೆಕ್ಷನ್ಗಳು ಆಗ್ತವೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು. 3,000 ಕನೆಕ್ಷನ್, ಮಿನಿಮಮ್ 3 ಕಿಲೋವಾಟ್ ಇಡೀರಿ. ನಾನು ದೊಡ್ಡದು 100 ಕಿಲೋವಾಟ್ ಆಗ್ತದೆ, 60 ಕಿಲೋವಾಟ್ ಆಗ್ತದೆ. ಆ ನಿಟ್ಟಿನಲ್ಲಿ ನೋಡೋದಿದ್ರೆ 9 ಮೆಗಾವ್ಯಾಟ್ ಬೇಕು ತಿಂಗಳಿಗೆ. ನಾವು ಕರೆಂಟ್ ಆಡ್ ಆಗ್ತಾ ಹೋಗ್ತೇವೆ ಜಾಲ. ಎಲ್ಲಿಂದ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀರಿ? ಎಲ್ಲಿಂದ ಕೊಡ್ತಾ ಇದ್ದೀರಿ? ಇಲ್ವೇ ಇಲ್ಲ, ಜನವೇ ಇಲ್ಲ ಅವರಿಗೆ. ಈಗ 3,000 ಕನೆಕ್ಷನ್ ಆದ್ರೆ ಒಂದು ಮಿನಿಮಮ್ ಒಂದು 10-15 ಲೈನ್ ಮ್ಯಾನ್ಗಳು ರಿಕ್ವೈರ್ಮೆಂಟ್ ಬೇಕು ಜಾಲಕ್ಕೆ ಸೇರ್ಪಡೆ ಆದ್ರೆ. ಎಲ್ಲಿಂದ ಸರ್ವಿಸ್ ಕೊಡ್ತೀರಿ? ಮ್ಯಾನ್ ಪವರ್ ಇಲ್ಲ, ಕೊಡ್ತಾನೆ ಇಲ್ಲ. ದಿಸ್ ಇಸ್ ಮೇಜರ್ ಪ್ರಾಬ್ಲಮ್. ಇದನ್ನ ಸರ್ಕಾರ ಗಮನಕ್ಕೆ ತರಬೇಕು. ನಿಮ್ಮ ಮಾಧ್ಯಮ ಮುಖಾಂತರ ಅದನ್ನ ಈಗ ಸಾಫ್ಟ್ವೇರ್ ಬಗ್ಗೆ ಅಂದ್ರೆ ಈಗ ಒಂದು ಎನರ್ಜಿ ಸಿಂಕ್ ಆಗಿರ್ಬೋದು, ಅದು ದೊಡ್ಡ ಸಮಸ್ಯೆ. ಅದೇ ನಾನು ಹೇಳಿದಲ್ಲ, ಎನರ್ಜಿ ಆಲ್ರೆಡಿ ಹೇಳಿದೆ. ಅದನ್ನ ನೀವು ಬಾಡಿಗೆ ತಗೊಳ್ತಾ ಇದ್ದೀರಿ. ನೀವು ನಿಮ್ದೇ ಆದ ಸಾಫ್ಟ್ವೇರ್ ಪರ್ಚೇಸ್ ಮಾಡಿ, ನಾವು ಸರ್ಕಾರಕ್ಕೆ ಉಳಿತಾಯ ಆಗ್ತದೆ, ನಮ್ಗೆ ಹೊರೆ ಆಗೋದು ಕಮ್ಮಿ ಆಗ್ತದೆ. ಯಾಕಂದ್ರೆ ನೀವು ಬಾಡಿಗೆ ಕೊಡ್ಬೇಕಾದ್ರೆ ನಮ್ಮ ಹತ್ರ ವಸೂಲ್ ಮಾಡ್ಬೇಕು, ಕರೆಂಟ್ ಬಿಲ್ ಜಾಸ್ತಿ ಮಾಡಿ, ಗ್ರಾಹಕರ ಹತ್ರ ವಸೂಲ್ ಮಾಡಿ ಅವನಿಗೆ ಕೊಡ್ಬೇಕು. ನಿಮ್ದೇ ಪರ್ಚೇಸ್ ಮಾಡಿ, ಒನ್ ಟೈಮ್ ಪರ್ಚೇಸ್ಮೆಂಟ್ ಅದು ಅಂತ ಎಂಪ್ಲಾಯ್ಮೆಂಟ್ ಕೊಡಿ, ಅವನಿಗೆ ಬಾಡಿಗೆ ಕೊಡೋದು 2 ಜನ ಉದ್ಯೋಗ ಕೊಡಿ. ನಿಮಗೆ ತಿಂಗಳಿಗೆ 1 ಕೋಟಿ ಬಾಡಿಗೆ ಕೊಡ್ತಾನಾದ್ರೆ 4 ಜನಕ್ಕೆ ಉದ್ಯೋಗ ಕೊಡಿ ಅಲ್ಲ ಅಲ್ವಾ? 4 ಜನಕ್ಕೆ ಉದ್ಯೋಗ ಕೊಡಿ, ಅವನಿಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿ ಕೊಡ್ತಾನೆ. ಏನೋ ಪ್ರಾಬ್ಲಮ್ ಅಂದ್ರೆ ಅವನೇ ಮಾಡ್ತಾನೆ. ಖಂಡಿತ. ಹಾಗಾದ್ರೆ NOC ಬಗ್ಗೆ ಏನ್ ಹೇಳ್ತೀರಾ ತಾವು? NOC ಅದೊಂದು ಗೊಂದಲ ಇದೆ. NOC ಅಂತ ಇಲ್ಲ, ಆಕ್ಚುಲಿ ಪ್ರೂಫ್ ಆಫ್ ಓನರ್ಶಿಪ್ ಅಂತ ನಮ್ಮ KERC ಬುಕ್ ಅಲ್ಲಿ ಇದೆ. ಪ್ರೂಫ್ ಆಫ್ ಓನರ್ಶಿಪ್ ಅಂತ ತುಂಬಾ ವಾದಗಳಾಗ್ತಾ ಇದಾವೆ. ಅದು ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ಕೂಡ ಎತ್ತಿದ್ದಾರೆ, DK ನಮ್ಮ ಮಿನಿಸ್ಟರ್ ಎತ್ತಿದ್ದಾರೆ NOC ಬೇಡ ಅಂತ. ಬಟ್ ಬೇಡ ಅಂತ ಬಾಯಲ್ಲಿ ಸುಲಭದಲ್ಲಿ ಹೇಳಿಬಿಡ್ತಾರೆ. ಆದ್ರೆ ಕಾನೂನು ಚೌಕಟ್ಟಿನ ಒಳಗಡೆ ಪೇಪರ್ ಅಲ್ಲಿ ಅದು ಇರೋದಿಲ್ಲ. ಪೇಪರ್ ಅಲ್ಲಿ ಕ್ಲಿಯರ್ ಆಗಿದೆ KERC ಬುಕ್, ಅದನ್ನು ನಾವು ಫಾಲೋ ಮಾಡ್ತೇವೆ. ನಾವು ಫಾಲೋ ಮಾಡಬೇಕು, ಗ್ರಾಹಕರು ಫಾಲೋ ಮಾಡಬೇಕು, ಅವರು ಫಾಲೋ ಮಾಡಬೇಕು. KERC ಬುಕ್ ಅದು ಏನು ಮಾಡಿದ್ದಾರೆ ಅಂದ್ರೆ ಪ್ರೂಫ್ ಆಫ್ ಓನರ್ಶಿಪ್ ಕೊಡಬೇಕು, ನಿನ್ನ ಜಾಗದ ಓನರ್ಶಿಪ್ ಕೊಡಬೇಕು ಅಂತ ಇದೆ. ಜಾಗದ ಓನರ್ಶಿಪ್ ಇದ್ರೆ RTC ಕೊಡ್ತಾರೆ ಕೆಲವರು. RTC ಜಾಗದ ಓನರ್ಶಿಪ್, RTC ಕರೆಂಟೇ ಕೊಡೋದು. RTCಗೆ IP ಸೆಟ್ಟಿಗೆ ಮಾತ್ರ ಕರೆಂಟ್ ಕೊಡ್ಲಿಕ್ಕೆ ಆಗೋದು, ಇರಿಗೇಷನ್ ಪಂಪಿಗೆ ಮಾತ್ರ RTCಯಲ್ಲಿ ಕರೆಂಟ್ ಕೊಡ್ಲಿಕ್ಕೆ ಆಗೋದು, ಬೇರೆದಕ್ಕೆ ಆಗೋದಿಲ್ಲ. ನಿಮಗೆ RTC ನಿನ್ನದಾದ್ರೂ ಕೂಡ ಪಕ್ಕದ ಪಂಚಾಯತ್ ಅಥವಾ ಪುರಸಭೆ ಇರ್ತದೆ, ನೀನು ಯಾವ ಉದ್ದೇಶಕ್ಕೆ ತಗೊಳ್ತಿ, ಟ್ಯಾರಿಫ್ ಇದೆ, LT2, LT3, LT2A, ಈ ಥರ ತುಂಬ LT5, ಈ ಥರ ಟ್ಯಾರಿಫ್ ಇದೆ. ನಿನಗೆ ಯಾವುದು ಬೇಕು ಅಂತ ನಾನು ಪಂಚಾಯತಿಂದ NOC ತರಬೇಕಾಗ್ತದೆ. NOC ಅಂತಲ್ಲ, ಈ ಥರ ರಿಕ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಪ್ರೂಫ್ ಆಫ್ ಓನರ್ಶಿಪ್ ಕರೆಕ್ಟ್, ಪ್ರೂಫ್ ಆಫ್ ಓನರ್ಶಿಪ್ ಒಂದು ಭಾಗ ಆಯಿತು. ನಿನಗೆ ಯಾವ ರೀತಿ ಕರೆಂಟ್ ಬೇಕು ಉದ್ದೇಶಕ್ಕೆ, ನಿನಗೆ ಇಂಡಸ್ಟ್ರಿ ಮಾಡ್ತೀಯಾ, ಇಂಡಸ್ಟ್ರಿ ಬೇಕು. ಇಂಡಸ್ಟ್ರಿಗೆ ನೀವು ಮಾಡುವಾಗ ಸಂಬಂಧಪಟ್ಟ ಕೆಲವೊಂದು ಇಲಾಖೆಗಳು ಬರ್ತವೆ, ಪರಿಸರ ಇಲಾಖೆ ಬರ್ತದೆ. ಅದಕ್ಕೋಸ್ಕರ NOC ಎಲ್ಲ ಮಾಡಿದ್ದಾರೆ ವಿನಃ ಒಳ್ಳೆ ಉದ್ದೇಶನೇ ಇದೆ. ಆದರೆ NOC ಅಂತ ಮಾಡಬಾರ್ದು.
ಪ್ರೂಫ್ ಆಫ್ ಓನರ್ಶಿಪ್ ಅಂದರೆ ಇದು ಸರ್ಕಾರ ಮಾಡುವಂಥದ್ದು ಯೋಜನೆ. ನೀವು ಪ್ರೂಫ್ ಆಫ್ ಓನರ್ಶಿಪ್ ಏನು ಪರ್ಟಿಕ್ಯುಲರ್ ಹೇಳಿ. ಇವರು ಏನು ಹೇಳಿದ್ದಾರೆ ಅಂದರೆ ಆ ಬುಕ್ಕಲ್ಲಿ ಏನಿದೆ KERS ಅಲ್ಲಿ ಪ್ರೂಫ್ ಆಫ್ ಓನರ್ಶಿಪ್ ಅಂತ ಹೇಳಿಬಿಡ್ತಾನೆ. ಅದು ನಮಗೆ ವಾದ ಮಾಡಲಿಕ್ಕೆ ನಾವು ಯಾವಾಗಲೂ ಜಗಳ, ನಮಗೂ ಅಧಿಕಾರಿಗೆ ಮಟ್ಟದ ಜಗಳ. ನಮಗೆ ಗೊತ್ತಿದೆ, ಗ್ರಾಹಕರು ಕೇಳ್ತಾರೆ ನಾನು ನನ್ನ ಹತ್ರ ಇಷ್ಟಿದೆ ಮತ್ತೆ ಪುನಃ ಕೇಳ್ತಾರಲ್ಲ ಅಂತ. ಹಾಗಲ್ಲ, ಅದಕ್ಕೆ ಸರ್ಕಾರ ಅದು ಮಾಡಬೇಕು. ಪ್ರೂಫ್ ಆಫ್ ಓನರ್ ತೆಗೆದು ಇಂಥ ಒಂದು ವರ್ಡೇ ಹಾಕಬೇಕು, ಇಂಥದೇ ಕೊಡಬೇಕು ದಾಖಲೆ ಅಂತ. ನೀನು ಇಂಡಸ್ಟ್ರಿ ಮಾಡ್ತಾ ಇದ್ದರೆ ಇಂಥ ದಾಖಲೆನೇ ಬೇಕು, ಆವಾಗ ಗೊಂದಲವೇ ಇರೋದಿಲ್ಲ. ಅದನ್ನು ಮಾತ್ರ ತರ್ತಾನೆ. ಇದು NOC ತರೋದು, ಪ್ರೂಫ್ ಆಫ್ ಓನರ್ಶಿಪ್ ಕೊಡೋದು ಅಥವಾ ಸೇಲ್ ಡೀಡು ಕೊಡೋದು, ಇಂಥದ್ದೆಲ್ಲ ತುಂಬ ಗೊಂದಲ ಇದೆ. ಅದರಿಂದ ಅದನ್ನು ಬಗೆಹರಿಸಬೇಕು. ಮುಂದಿನ ಜನಪ್ರತಿನಿಧಿಗಳೇ ಅದನ್ನು ಬಗೆಹರಿಸಬೇಕು. ಅಂದರೆ ಕೂತು ಇದೆಲ್ಲ ಅಲ್ಲಿ ವಿಧಾನಸೌಧದ ಒಳಗಡೆ ಮಾಡಿ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇದ್ರ ಬಗ್ಗೆ ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಅಂತ ಅಂದರೆ ಮುಖ್ಯವಾಗಿ ಗಮನಿಸಬೇಕಿಲ್ಲಿ ಈ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ಉಡುಪಿ ಮಂಗಳೂರು ಭಾಗದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇಂತಹ ಸಮಸ್ಯೆಗಳೇ. ಉಡುಪಿಯನ್ನ ಬುದ್ಧಿವಂತರ ಜಿಲ್ಲೆ ಅಂತಾರೆ, ಆದರೆ ಇಲ್ಲಿ ಮರಳುಗಾರಿಕೆಗೂ ಸಮಸ್ಯೆ ಇದೆ, KPTCLಗೂ ಸಮಸ್ಯೆ ಇದೆ, ಮೆಸ್ಕಾಂ ಅವ್ರಿಗೂ ಸಮಸ್ಯೆ ಇದೆ. ಎಲ್ಲ ರೀತಿಯಾದಂಥ ಸಮಸ್ಯೆಗಳೇ ಇಲ್ಲೇ ಉದ್ಭವವಾಗ್ತಾ ಇದೆ. ಇಷ್ಟೆಲ್ಲ ಬುದ್ಧಿವಂತರ ಜಿಲ್ಲೆಯಾಗಿದ್ದುಕೊಂಡು ಇಷ್ಟೆಲ್ಲ ತಿಳುವಳಿಕೆ ಇರುವಂಥವ್ರು ಯಾಕೆ ಸರ್ಕಾರದ ಈ ಒಂದು ಸರ್ಕಾರವನ್ನ ಇಟ್ಕೊಂಡು ಈ ರೀತಿಯಾದಂಥ ಕೆಲಸವನ್ನ ಮಾಡಿಸ್ಕೊಳ್ಳಲು ವಿಫಲರಾಗ್ತಾ ಇದ್ದಾರೆ ಅಂತೀರಾ? ಅದು ನೀವು ಮರಳುಗಾರಿಕೆ ಬಗ್ಗೆ ಒಂಚೂರು ಎತ್ತಿದ್ರಿ. ಆ್ಯಕ್ಚುಲಿ ನಮಗೆ ತುಂಬ ಲಾಸ್ ಆಗಿದೆ ಗುತ್ತಿಗೆದಾರರಿಗೆ. ಯಾಕೆಂದರೆ ನಾವು ಇನ್ನೊಂದು ತಿಂಗಳು ನಮಗೆ ಮರಳು ಬಡದಿದ್ದರೆ ನಾವು ಎಲ್ಲಿಂದ ನಾವು ದುಡಿದು ತಿನ್ನಲಿಕ್ಕೆ ಇಲ್ಲ. ನಮಗೆ ಮರಳುಗಾರಿಕೆಯಿಂದ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಯಾವನೇ ಗುತ್ತಿಗೆದಾರನಿಗೆ ಕೆಲಸ ಇಲ್ಲ. ಅಂದರೆ ಪೈಪ್ ಹಾಕಿ ಇಟ್ಟಿದ್ದಾನೆ, ಗಾರೆ ಆಗಲಿಲ್ಲ, ಗಾರೆ ಹಾಕಿದ್ರೆ ವೈರ್ ಎಳಿಬೇಕು, ಇದೆಲ್ಲ ಸಿಸ್ಟಮ್ ಇದೆ. ಮರಳೇ ಇಲ್ಲ. 25-30 ಸಾವಿರ ರೂಪಾಯಿ ಕೊಟ್ಟು ಮರಳು ತಗೊಂಬಂದು ಗಾರೆ ಮಾಡಲಿಕ್ಕೆ ಯಾವ ಮನೆ ಕಟ್ಟುವವನಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನು ಜನಪ್ರತಿನಿಧಿಗೆ ಆಗದ ಕೆಲಸವನ್ನು ನಾವು ಯಾರು ಪ್ರತಿಭಟನೆ ಮಾಡ್ತಾರೆ ಅವರ ಬೆಂಬಲಕ್ಕೆ ಈ ಮುಖಾಂತರ ನಮಗೆ ಹೇಳ್ತೇನೆ 100% ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೇವೆ. ಯಾಕೆ ನಮ್ಮ ಜೀವನ ಕೂಡ ಬರಬಾರ್ದಾಗ್ತದೆ. ಇದರಲ್ಲಿ ಖಂಡಿತವಾಗಿ ನಾವು ಕೂಡ ತುಂಬ ಗೊಂದಲದಲ್ಲಿ. ನಮಗೆ ಮರಳಿಲ್ಲದೆ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಯಾಕಂದರೆ ಗುತ್ತಿಗೆದಾರರಿಂದ ಖಾಲಿ ಕಂಬ ವೈರ್ ಎಳೆದು ಮಾತ್ರ ಅಲ್ಲ, ಮನೆ ವೈರಿಂಗ್ ಕೂಡ ಮಾಡ್ತೇವೆ. ನಮಗೆ ಮರಳು ಅದು ಸಪೋರ್ಟೆಡ್. ಆ್ಯಕ್ಚುಲಿ ಮರಳು ಬಂದರೆ ಅಲ್ಲಿ ಕೆಲಸ ಆಗ್ತಾ ಇದ್ರೆ ನಾವು ಕೂಡ ವೈರ್ ಎಳೆದು ಇನ್ನೊಂದು ಕೆಲ ಮಾಡ್ಬೋದು. ಈಗ ಎಲ್ಲ ಖಾಲಿ ಇದ್ದಾರೆ, 90% ಜನ ಗುತ್ತಿಗೆದಾರರು ಖಾಲಿ ಇದ್ದಾರೆ. ಇದಕ್ಕೆ ನೇರ ಹೊಣೆ ಸರ್ಕಾರ, ಯಾಕಂದರೆ ಜಿಲ್ಲಾಧಿಕಾರಿ. ಯಾಕಂದರೆ ಮೊನ್ನೆ ಕುಮಾರಸ್ವಾಮಿ ಅವರು ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಹೋದರೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ನೇರ ಹೊಣೆ ನಮಗೆ. ಮರಳಿದ್ದ ಬಗ್ಗೆ ನಾವು ಯಾರು ಹೋರಾಟಕ್ಕೆ ತುಮುತ್ತಾರೆ ಅವರ ಭಿನ್ನೆಯಿಂದ ನಾವು ವಿದೌಟ್ ಕಂಡೀಷನಲ್ಲಿ ನಾವು ಇರ್ತೇವೆ. ಖಂಡಿತವಾಗಿ ಅವರ ಭಿನ್ನದಿಂದ ನಾವು ಕೂಡ ಹೋಗ್ತೇವೆ. ಎಲ್ಲ ಜಿಲ್ಲೆಯ ಗುತ್ತಿಗೆದಾರ ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ. ಖಂಡಿತವಾಗಿ. ಕೊನೆಯದಾಗಿ ಆಲ್ಫೋನ್ಸ್ ಕೆ ಆಳ್ವ ಈ ಕುರಿತಾಗಿ ತಾವು ಹೇಳೋದಾದ್ರೆ ಯಾವ ನಿಟ್ಟಿನಲ್ಲಿ ಈ ಒಂದು ಜನರಿಗೆ ನೀವು ಇದರ ಮನವರಿಕೆಯನ್ನು ಮಾಡಿಕೊಡ್ತೀರಿ ಮತ್ತು ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ನಿಮಗೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಕೊನೆಯದಾಗಿ ತಾವು ಹೇಳ್ತೀರಿ? ಅಂದರೆ ಈಗಲೇ ನಮ್ಮ ಮಿತ್ರರು ನಾಗರಾಜ್ ಹೇಳಿದಾಗೆ ಮರಳು ಬಗ್ಗೆ ಏನಾದರೂ ಒಂದು ಕಾಂಕ್ರೀಟ್ ಸ್ಟೆಪ್ಪನ್ನು ತೆಗೆದುಕೊಂಡು ಅದನ್ನು ಪೂರೈಕೆ ಮಾಡಿದರೆ ನಮ್ಮ ಎಲೆಕ್ಟ್ರಿಕಲ್ ಗುತ್ತಿಗೆದಾರೆ ಮಾತ್ರವಲ್ಲದೆ ಅಸಂಘಟಿತ ಬಾಕಿ ತುಂಬ ಕಾರ್ಮಿಕರಿದ್ದಾರೆ. ಉದಾಹರಣೆ ಹೇಳಿದರೆ ಕಾರ್ಪೆಂಟರ್, ಮೇಸನ್, ಹಾಗೆ ಸೆಂಟ್ರಿಂಗ್ನವರು, ಬೇರೆ ಬೇರೆ ಈ ಪ್ರೊಫೆಷನಲ್ಸ್, ಕೆಲಸ ಪರಿಣಿತರು. ಸೊ ಅವರಿಗೆ ಕೂಡ ಒಂದು ಉದ್ಯೋಗ ಆಗುತ್ತೆ. ಅದಲ್ಲದೆ ಅದು ನಾವು ಬಿಲ್ಡಿಂಗ್ ಕಂಪ್ಲೀಟ್ ಆದರೆ ನಮ್ಮ ಎಲೆಕ್ಟ್ರಿಕಲ್ ಆಗಲಿ ಪ್ಲಂಬಿಂಗ್ ಆಗಲಿ ಬಿಸ್ನೆಸ್ ವೃದ್ಧಿ ಆಗ್ತದೆ. ಸೊ ಎಲ್ಲರಿಗೂ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತದೆ ನನ್ನ ಅನುಭವ. ಕೊನೆಯ ಅನಿಸಿಕೆ ಸರ್, ಮರಳು ಅನ್ನ GST ವ್ಯಾಪ್ತಿಗೆ ತಂದರೆ ಈ ಅಕ್ರಮ ಎಲ್ಲ ಬಂದಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಎಲ್ಲಿ ಮರಳು ತೆಗಿತೀನಿ ಎಲ್ಲಿ ಈಗ ನಾನು ಮನೆ ಕಟ್ತಾ ಇದ್ದೇನೆ, ಭಾರಿ ಉತ್ತಮ ಒಂದು ಇದಿದೆ ಮರಳಿಂದ. ಎಲ್ಲಿ ಮರಳು ತೆಗಿತಾರೆ ದೋಣಿಯರು ಅಲ್ಲಿ ನಾನು ಮನೆ ಕಟ್ತಾ ಇದ್ದೇನೆ. ನನ್ನ ಲೈಸೆನ್ಸ್ನ ಮೇಲೆ GST ನಂಬರ್ ಹಾಕಿ ಆ ಲಾರಿ ನಂಬರ್ ಹಾಕಿ ಒಂದು ಲೋಡ್ ಮರಳು ಅಲ್ಲಿಂದ ಬಂದರೆ ಅದು ಮಿಸ್ಯೂಸ್ ಆಗುವ ಚಾನ್ಸಸ್ ಕಮ್ಮಿ. ಆ ಲೈಸೆನ್ಸ್ ಇರ್ತದೆ, ಲೈಸೆನ್ಸ್ ಇಟ್ಕೊಂಡು ಒಮ್ಮೆ ಸಿಕ್ಕಿ ಬಿದ್ದರೆ ಮತ್ತೆ ಅವನ ಲಾರಿಯನ್ನು ಬಿಡುಗಡೆಗೊಳಿಸಬಾರ್ದು. ಇಂಥ ಖಂಡಿತ ಕಠಿಣ ಕಾನೂನು. ಅದು GST ಬಂದರೆ ಯಾಕೆ ಒಳ್ಳೆಯದಾಗ್ತದೆ ಅಂದರೆ ಅದು ಮಿಸ್ಯೂಸ್ ಆಗೋದು ಕಮ್ಮಿ ಆಗುತ್ತೆ. ಸಿಕ್ಕೇ ಬಿಡ್ತದೆ. ಒಮ್ಮೆ GST ಅಂತ 3 ತಿಂಗಳ ಅಪ್ಡೇಟ್ ಮಾಡಬೇಕು ಅಂತ ಇದೆ. ಅದರೆಲ್ಲ ಒಳ್ಳೆಯದು ಕೂಡ ಇದೆ ಅದರಲ್ಲಿ. ಆದ್ದರಿಂದ ಅದನ್ನೊಂದು ಗುತ್ತಿಗೆದಾರರ ಪರವಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ, ನಾನು ತುಂಬ ಜನ ನೊಂದು ಮಾತಾಡ್ತಾ ಇದ್ದಾರೆ. ಇದಕ್ಕೊಂದು ವ್ಯವಸ್ಥೆ ಯಾರು ಹೋರಾಟ ಮಾಡ್ತಾರೆ ಅದರಿಂದ ನಾವು ಖಂಡಿತವಾಗಿ ಇಡ್ತೇವೆ. ಹಾಗೆ ಈ ಎಲ್ಲ ಏನಿದೆ ಬೇಡಿಕೆ ಇದೆಲ್ಲ ನನಗೆ ನಮ್ಮ ಅಧಿಕಾರಿಗಳು ಮಾಡುವಂಥ ಆನ್ಸರ್ಗಳು. ನಾವು ಮಾಡಿದ್ರೆ ತಪ್ಪಿರ್ಬೋದು, ಇಲ್ಲ ಅಂತ ಹೇಳೋದು ಅನಾಲಿಸಿಸಲ್ಲಿ. ಆದರೆ ಇದನ್ನು ನಾವು ಜನಪ್ರತಿನಿಧಿ ಗಮನಕ್ಕೆ ಆಲ್ರೆಡಿ ತಂದಿದ್ದೇವೆ. ಹಿಂದಿನ ಎಲ್ಲ ಮುಂದೆ ಕೂಡ ಇದನ್ನು ತಂದು ಒಂದು ಕೊನೆಯ ಹಂತಕ್ಕೆ ತಲುಪಿಸುವ
ವ್ಯವಸ್ಥೆ ನಾವು ಮಾಡಲಿಕ್ಕೆ ಖಂಡಿತ ಸರ್. ಈ ಕುರಿತಾಗಿ ತಮ್ಮ ಈ ಒಂದು ಮಾಹಿತಿಗಳನ್ನ ಜನರು ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಮತ್ತು ಇದಕ್ಕೆ ಸರ್ಕಾರ ಯಾವ ರೀತಿ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋದನ್ನ ಅಷ್ಟೇ ನಾವು ಇನ್ನು ಕಾದ್ ನೋಡೋಣ ಸರ್. ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಸರ್. ಈ ಕುರಿತಾಗಿ ಈಗಾಗಲೇ ಮುಖ್ಯವಾಗಿ ಇಂತಹ ಸಮಸ್ಯೆಗಳು ಬಂದಾಗ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತು ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಯಾವ ರೀತಿಯಾಗಿ ಇರಬೇಕು ಅನ್ನೋದರ ಕುರಿತಾಗಿ ಈಗ ಒಂದು KPTCL, ಮೆಸ್ಕಾಂ ಗ್ರಾಹಕರು ಮತ್ತು ಈಗ ಒಂದು ಗುತ್ತಿಗೆದಾರರ ಸಮಸ್ಯೆಗಳ ಕುರಿತಾಗಿ ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾ ಇವೆ, ಅದಕ್ಕೆ ಯಾರು ಸ್ಪಂದಿಸಬೇಕು, ಇಲ್ಲಿ ಸರ್ಕಾರ ಯಾವ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ತೆಗೆದುಕೊಂಡು ಹೋದ್ರೆ ಇಂತಹ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೀವಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.